ಎಲ್ರಿಗೂ ನಮಸ್ಕಾರ. ಸ್ಪಂದನ ವಾಹಿನಿಯನ್ನು ನೋಡ್ತಿರುವಂತಹ ಸಮಸ್ತ ವೀಕ್ಷಕರಿಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ನಾವು ಸಾಧಾರಣ 18 ತಿಂಗಳಿಂದ ಯಾವ ದಿನಕ್ಕೆ ಕಾಯ್ತಿದ್ದೇವೋ ಆ ದಿನ ಇವತ್ತು ಬಂದಾಗಿದೆ. ನಮ್ಮ ಟೈಟಲಲ್ಲೇ ಇರುವ ಹಾಗೆ ವಿನ್ ಯುವರ್ ಡ್ರೀಮ್ ಹೌಸ್ ಅಂತ ನಾವು ಇಟ್ಟಿದ್ದೆವು. ನಿಮ್ಮ ಕನಸಿನ ಮನೆಯನ್ನು ಪಡೆಯುವಂತಹ ದಿನ ಬಂದಾಗಿದೆ. 18 ತಿಂಗಳು ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಯಾಕಂದರೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇವರ ನೇತೃತ್ವದಲ್ಲಿ ಶುರು ಮಾಡಿದಾಗ ಸ್ವಲ್ಪ ಸ್ಲೋ ಡೌನ್ ಆಗಿ ಹೋಗ್ತಾ ಇದ್ರು ಕೂಡ ಈಗ 18 ತಿಂಗಳು ನಾವು ಬಂದು ತಲುಪಿಯಾಗಿದೆ. ನಿಮ್ಮ ಕನಸಿನ ಮನೆ ರೆಡಿ ಕೂಡ ಆಗಿದೆ, ನಿಮ್ಮ ಕೊಡುವಂಥ ಹೊತ್ತು ಕೂಡ ಆಗಿದೆ. ಆ ಅದೃಷ್ಟ ಯಾರಿಗೆ ಒಲಿತದೆ ಅನ್ನೋದನ್ನು ಸ್ವಲ್ಪ ಹೊತ್ತಿನಲ್ಲಿ ನಾವು ಖಂಡಿತವಾಗಿ ಕಾದು ನೋಡಬೇಕಾಗಿದೆ. ಅದೃಷ್ಟ ಎಲ್ರಿಗೆ ಇಡ್ತಾರಂತೆ ಹುಟ್ಟುವಾಗ, ಆದರೆ ಯಾವಾಗ, ಹೇಗೆ, ಎಲ್ಲಿ, ಎಷ್ಟೊತ್ತಿಗೆ ಸಿಗ್ತದಂತೆ ಹೇಳಲಿಕ್ಕೆ ಬರೋದಿಲ್ಲ ಅಂತೆ. ನಾವೆಲ್ಲ ಅದೃಷ್ಟವಂತರೇ ಒಂದಲ್ಲ ಒಂದು ರೀತಿಯಲ್ಲಿ. ಬಹುಶಃ ಸೀಸನ್ 1ರಲ್ಲಿ ಬಹುಮಾನಗಳು ಬರದಿದ್ದರೆ ಪರವಾಗಿಲ್ಲ, ಸೀಸನ್ 2 ಇನ್ನು ಸದ್ಯಕ್ಕೆ ಆರಂಭ ಆಗಲಿಕ್ಕೆ ಇದೆ. ಅದರ ಬಗ್ಗೆ ಸಾಕಷ್ಟು ನಾನು ಮಾತಾಡಲಿಕ್ಕೆ ಉಂಟು. ಆದರೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಲೈವಲ್ಲಿ ನೋಡ್ತಿರೋರು ಹಾಗೆ ಇಲ್ಲಿ ಸೇರಿರುವಂತಹ ಎಲ್ಲರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಅತಿಥಿಗಳನ್ನು ವೇದಿಕೆ ಕರೆಯುವಂಥ ಸಮಯ ನಮ್ಮ ಜೊತೆ ಇದ್ದಾರೆ. ಕನ್ನಡ ಚಿತ್ರರಂಗ, ತುಳು ಚಿತ್ರರಂಗದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿ ಒಬ್ಬ ನಟನಾಗಿ, ಒಬ್ಬ ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ತುಳು ಲಿಪಿ, ತುಳು ಸಾಹಿತ್ಯದ ಬಗ್ಗೆ ಸಾಕಷ್ಟು ಅಭಿಮಾನವನ್ನು ಹೊಂದಿರುವಂತಹ ನಮ್ಮೂರಿನ ಸೂಪರ್ ಸ್ಟಾರ್ ಸೂರ್ಯೋದಯ ಸರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಭಾಳ ಪ್ರೀತಿನ ನಾನು ವೇದಿಕೆಗೆ ಸ್ವಾಗತಿಸಿಕೊಳ್ತಿದ್ದೇನೆ ನಿಮ್ಮೆಲ್ಲರ ಒಂದು ಚಪ್ಪಾಳೆಯ ಮೂಲಕ. ಅದ್ರ ಜೊತೆಗೆ ಕನ್ನಡದಲ್ಲಿ ಒಂದು ಶಬ್ದ ಉಂಟು, ಆಪದ್ ಬಾಂಧವರು ಅಂತ. ಆಪದ್ ಬಾಂಧವರು ಅನ್ನೋಂಥ ಶಬ್ದವನ್ನು ಬಹುಶಃ ಬರೆದದ್ದು ಇವರಿಬ್ಬರನ್ನು ನೋಡಿಯೇ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಉಡುಪಿಯಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ಆಸುಪಾಸಲ್ಲಿ ಯಾರಿಗೆ ಎಂಥ ಸಮಸ್ಯೆ ಬೇಕಾದರೂ ಬರಲಿ, ಯಾರು ನಿಲ್ಲದಿದ್ರೂ ಪರವಾಗಿಲ್ಲ, ಆದರೆ ಈ 2 ವ್ಯಕ್ತಿತ್ವ ಖಂಡಿತವಾಗಿ ಆಚೆ ಈಚೆ ನಿಲ್ತಾರೆ. ಸೊ ಅಂತಹ ವಿಶೇಷ ವ್ಯಕ್ತಿತ್ವಗಳಲ್ಲಿ ಇಬ್ಬರು ವಿಶು ಶೆಟ್ಟಿ ಅಂಬಲಪಾಡಿ ಹಾಗೆ ನಿತ್ಯಾನಂದ ಒಳಕಾಡು ಅವರನ್ನು ಬಹಳ ಪ್ರೀತಿನ ನಾನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ವ್ಯಕ್ತಿತ್ವದ ಹೇಗೆ ರೂಪಿಸಿಕೊಳ್ಬೇಕು, ಹೇಗೆ ಬದಲಾಯಿಸಬೇಕು ಅನ್ನೋದನ್ನು ಕರಿಯರ್ ಕೌನ್ಸಿಲರ್ ಮೂಲಕ ನಮ್ಮನ್ನು ಯಾವತ್ತೂ ಕೌನ್ಸಿಲಿಂಗ್ ಮಾಡ್ತಿರುವಂಥ ನಮ್ಮೆಲ್ಲರ ಪ್ರೀತಿಯ ಖಲೀಲ್ ಅಹಮದ್ ಸರ್ ಇದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿನ ನಾನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಈ MK ಗ್ರೂಪ್, ಈ ಶೈನ್ ಎಂಟರ್ಪ್ರೈಸಸ್ ಈ ಸೀಸನ್ 1 ಇಷ್ಟು ಚೆನ್ನಾಗಿ ನಡೆಸಬೇಕಾದ್ರೆ ಇದಕ್ಕೆ ಇಬ್ಬರು ಸಾರಥಿಗಳು ಖಂಡಿತವಾಗಿ ಬೇಕಾಗ್ತದೆ. ಈ ತಂಡದ ನಿಮ್ಮೆಲ್ಲರ ಪ್ರೀತಿಯ ಪ್ರೊಪ್ರೈಟರ್ಸ್ ಫಿರೋಜ್ ಖಾನ್ ಸರ್ ಹಾಗೆ ಮುಜಾಫಿರ್ ಅಹಮದ್ ಅವರನ್ನು ಬಹಳ ಪ್ರೀತಿನ ನಾನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ನಾವೇನೇ ಕಾರ್ಯಕ್ರಮವನ್ನು ಮಾಡಿ, ನಾವೇನೇ ಕೆಲಸಗಳನ್ನು ಮಾಡಲಿ, ಮನೆಯಲ್ಲಿ ನಮಗೆ ಒಂದು ಸ್ಟ್ರಾಂಗ್ ಸಪೋರ್ಟ್, ಸ್ಟ್ರಾಂಗ್ ಪಿಲ್ಲರ್ ಇಲ್ಲದಿದ್ದರೆ ನಮಗೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ನಮ್ಮ ಜೊತೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ತುಂಬ ಸಪೋರ್ಟಿವ್ ಆಗಿರುವಂತಹ ಶಬೀರ್ ಸರ್ ನಮ್ಮ ಜೊತೆ, ಅವರನ್ನು ಕೂಡ ನಾನು ಭಾಳ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸಿಕೊಳ್ತೇನೆ. ದಯವಿಟ್ಟು ಬರಬೇಕು ಸರ್. ಹಾಗೆ ಲೈವಲ್ಲಿ ಕೂಡಿಕೊಂಡವರಿಗೆ ಹಾಗೆ ಇಲ್ಲಿ ಇರುವಂತಹ ನಿಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ 18th ಡ್ರಾದಲ್ಲಿ ನಾವೆಲ್ಲ ಇದ್ದೇವೆ. ಇನ್ನೇನು ಸ್ವಲ್ಪ ಸಮಯದಲ್ಲಿ ಅದೃಷ್ಟ ಯಾರಿಗೆ ಒಲಿತದೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಅದಕ್ಕಿಂತಲೂ ಮುಂಚೆ ಯಾರಾದರೂ ಒಬ್ಬ ಅಗತ್ಯ ಇರುವವನಿಗೆ ಇವತ್ತು ಈ ಮನೆ ಹೋಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಸೆ. ಅದರ ಜೊತೆಗೆ ಹೇಗೆ ಸಮಾಜಕ್ಕೆ ನಾವು ಕೊಡುಗೆಗಳನ್ನು ಸಣ್ಣದಾಗಿ ಕೊಡ್ತಾ ಇದ್ದೇವೆ, MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಸಮಾಜಕ್ಕೆ ತನ್ನ ಸರ್ವಸ್ವವನ್ನೇ ಕೊಟ್ಟಂತಹ ಇಬ್ಬರನ್ನು ಈ ಕಾರ್ಯಕ್ರಮದಲ್ಲಿ ಗುರುತಿಸಬೇಕು ಅನ್ನೋದು ಎಲ್ಲ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇವರ ಸದಸ್ಯರ ಒಂದು ಕೋರಿಕೆಯಾಗಿತ್ತು. ಹಾಗಾಗಿ ನಾವು 2 ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ಈಗ ಈ ವೇದಿಕೆಯಲ್ಲಿ ಗುರುತಿಸಲಿಕ್ಕಿದ್ದೇವೆ. ನಮ್ಮ ಜೊತೆ ಇದ್ದಾರೆ ನಿತ್ಯಾನಂದ ಒಳಕಾಡು ಹಾಗೆ ವಿಶು ಶೆಟ್ಟಿ ಅಂಬಲಪಾಡಿ. ಬಹುಶಃ ಉಡುಪಿಯಲ್ಲಿ ಯಾರಿಗೆ ಏನೇ ಸಮಸ್ಯೆ ಬರಲಿ, ಮೊದಲು ಯಾರಾದರೂ ಕರೆ ಮಾಡೋದಿದ್ರೆ ಅದು ವಿಶು ಶೆಟ್ಟಿ ಅಂಬಲಪಾಡಿ ಅವರಿಗೆ ಅಥವಾ ನಿತ್ಯಾನಂದ ಒಳಕಾಡು ಅವರಿಗೆ. ನಿತ್ಯಾನಂದ ಒಳಕಾಡು ಅವರದು ಬಹಳ ವಿಶೇಷ ಏನಂದರೆ, ಅವರು ತಮ್ಮ ವಿಶೇಷ ಹೋರಾಟಗಳ ಮೂಲಕ ಗುರುತಿಸಿಕೊಂಡವರು. ಉಡುಪಿಯಲ್ಲಿ ಎಂಥ ಸಮಸ್ಯೆ ಆಗಲಿ, ಈಗ ಹೋರಾಟ ಆಗೋದು ಉಡುಪಿಯಲ್ಲಿ ಸ್ವಲ್ಪ ಕಮ್ಮಿ ಅಂತ ನಾನು ಅಂದ್ಕೊಳ್ತೇನೆ. ಅಂಥದ್ರಲ್ಲಿಯೂ ಯಾರಾದರೂ ಬೀದಿಗೆ ಇಳಿದು ಹೋರಾಟ ಮಾಡೋದ್ರಲ್ಲಿ ಮುಂದೆ ಹೋಗ್ತಿದ್ದಾರೆ ಅಂದರೆ ಅದು ನಮ್ಮ ನಿತ್ಯಾನಂದ ಒಳಕಾಡು ಅವರು. ಅವರದ್ದೇ ಆ್ಯಂಬ್ಯುಲೆನ್ಸ್ ಉಂಟು, 24 ಗಂಟೆ ಅವರ ಆ್ಯಂಬ್ಯುಲೆನ್ಸ್ನಲ್ಲಿ ಎಲ್ಲರಿಗೆ ಸೇವೆ ಕೊಡ್ತಾ ಬಂದಿದ್ದಾರೆ. ಸುಮಾರು ಜನ ಹೇಳ್ತಾರೆ ಉಡುಪಿಯ ಪುಣ್ಯಾತ್ಮ ಇವರು ಅಂತ. ಹಾಗಾಗಿ ಅವರನ್ನು ನಾವು ಒಂದು ಸಣ್ಣ ಸನ್ಮಾನದ ಮೂಲಕ ಗೌರವಿಸ್ತಿದ್ದೇವೆ. ನಾನು ಫಿರೋಜ್ ಖಾನ್ ಸರ್ ಹಾಗೆ ಮುಜಾಫಿರ್ ಅಹಮದ್ ಅವರಲ್ಲಿ ಕೇಳಿಕೊಳ್ತಿದ್ದೇನೆ, ನಮ್ಮ ನಿತ್ಯಾನಂದ ಒಳಕಾಡು ಅವರಿಗೆ ನಮ್ಮ ಪ್ರೀತಿಯ ಗೌರವದ ಸನ್ಮಾನವನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತೇನೆ. ನಿತ್ಯಾನಂದ ಸರ್ ದಯವಿಟ್ಟು ಬನ್ನಿ ವೇದಿಕೆಯ ಮುಂಭಾಗಕ್ಕೆ. ನಿಮ್ಮ ಸೇವೆ ಇನ್ನು ನಿರಂತರವಾಗಿರಲಿ, ಇನ್ನು ಸಾವಿರಾರು ಜನರಿಗೆ ನಿಮ್ಮ ಸೇವೆ ತಲುಪುವ ಹಾಗೆ ಆಗಲಿ, ಅದೇ ನಮ್ಮ ಆಸೆ ಸರ್.
ಈ ಸನ್ಮಾನಗಳಿಗೆ ಮತ್ತು ಬಿರುದುಗಳಿಗೆ ಅದಕ್ಕೊಂದು ಭಾರ ಬರೋದು, ಅದಕ್ಕೊಂದು ತೂಕ ಬರೋದು ಒಂದು ಅರ್ಹ ವ್ಯಕ್ತಿಗೆ ಸನ್ಮಾನ ಆದಾಗ ಮಾತ್ರ ಅಂತೆ. ಹಾಗಾಗಿ ನಾವು ಒಬ್ಬ ಅರ್ಹ ವ್ಯಕ್ತಿಗೆ ಇವತ್ತು ಸನ್ಮಾನ ಮಾಡುವಂತಹ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ನಿತ್ಯಾನಂದ್ ಸರ್, ನಿಮ್ಮ ಸೇವೆ ಹೀಗೆ ಇರಲಿ. ಅದ್ರ ಜೊತೆಗೆ ಇವರ ಬಗ್ಗೆ ನಾನು ಸಾಕಷ್ಟು ಮಾತಾಡಬೇಕಾಗಿಲ್ಲ, ಯಾಕಂದರೆ ಸಮ್ ಪೀಪಲ್ ಡು ನಾಟ್ ನೀಡ್ ಎನಿ ಇಂಟ್ರೊಡಕ್ಷನ್ ಅಂತ ಹೇಳ್ತಾರಲ್ಲ, ಹಾಗೆ ವಿಶ್ವೇಶ್ವರ ಬಗ್ಗೆ ನಾನು ಜಾಸ್ತಿ ಮಾತಾಡಬೇಕಂತ ಏನಿಲ್ಲ. ಕೆಲವು ಸಲ ಮಾನಸಿಕ ರೋಗಿಗಳಿದ್ರು ವಿಶ್ವಣ್ಣ ಅವರು ಎಲ್ಲಿ, ಅವರು ಯಾವ ಜಾತಿಯವರು, ಯಾವ ಬಣ್ಣ ಅವರದ್ದು, ಎಲ್ಲಿಂದ ಬಂದಿದ್ದಾರೆ ಇದನ್ನೆಲ್ಲ ನೋಡದೆ ತನ್ನ ಇಡೀ ಜೀವನವನ್ನೇ ಬಹುಶಃ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂತಹ ನಮ್ಮೂರಿನ ಹೆಮ್ಮೆ ವಿಶ್ವೇಶ್ವರ ಅವರನ್ನು ಬಹಳ ಪ್ರೀತಿನ ನಾನು ವೇದಿಕೆಯ ಮುಂಭಾಗಕ್ಕೆ ಕರೀತಾ ಇದ್ದೇನೆ. ಒಂದು ಸಣ್ಣ ಕಿರು ಗೌರವವನ್ನು ನೀವು ಸ್ವೀಕರಿಸಬೇಕು. ಇದರ ಹಿಂದೆ ಡ್ರಾದಲ್ಲಿ ಕೂಡ ವಿಶ್ವಣ್ಣ ಮತ್ತು ನಿತ್ಯಾನಂದಣ್ಣ ಬಂದಿದ್ದರು, ಆ್ಯಂಡ್ ಮತ್ತೆ ಈ ವೇದಿಕೆಯಲ್ಲಿ ನಾವು ಅವರನ್ನು ಗುರುತಿಸ್ತಾ ಇದ್ದೇವೆ. ಒಂದೊಂದು ಸಲ ಹೇಳ್ತಾರೆ ನಮಗೆ ತೊಂದರೆ ಆದರೆ ನಮ್ಮ ಫ್ಯಾಮಿಲಿಯವರೇ ಬರುವುದಿಲ್ಲ ಅಂತೆ, ಆದರೆ ವಿಶ್ವಣ್ಣ ಯಾರ ಫ್ಯಾಮಿಲಿ ಅಂತ ನೋಡಲಿಲ್ಲ, ಸಾಧಾರಣ ಇಲ್ಲಿ ಲಕ್ಷಗಟ್ಟಲೆ ಜನರಿಗೆ ಅವರು ಆಸರೆಯಾಗಿದ್ದಾರೆ. ಸೊ ಅವರನ್ನು ನಾವು ಬಹಳ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ವಿಶ್ವಣ್ಣ. ನಿಮ್ಮ ಈ ಸಾಮಾಜಿಕ ಸೇವೆ ಹೀಗೆ ಮುಂದುವರಿಯಲಿ ಅನ್ನೋದು MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇವರ ಆಶಯ. ಅದರ ಜೊತೆಗೆ ನಮ್ಮ ಈ ಕಿರು ಗೌರವವನ್ನು ಸ್ವೀಕರಿಸುವಂತಹ ನಮ್ಮ ಅತಿಥಿಗಳು ನಮ್ಮ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅಲ್ಲೇ ಮೈಕುಂಟು ವಿಶ್ವಣ್ಣ, ನಮ್ಮ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ನೀವು ತಿಳಿಸಬೇಕು. ಶೈನ್ ಎಂಟರ್ಪ್ರೈಸಸ್ನವ್ರದ್ದು ಕಾರ್ಯಕ್ರಮ ನೋಡಿ ಈ ಹಿಂದೆ ನಾನು ಶುಭ ಹಾರೈಸಿದ್ದೆ. ಈ ಹಿಂದೆ ಒಂದು ಡ್ರಾಗೆ ನನ್ನನ್ನು ಅತಿಥಿಯಾಗಿ ಕರೆದಿದ್ದರು. ಯಾಕಂದರೆ ಸಮಾಜದಲ್ಲಿ ಬದುಕಬೇಕಾದ್ರೆ ಬಡವ ಆಗಲಿ, ಬಲ್ಲಿದನಾಗಲಿ ಅಥವಾ ಶ್ರೀಮಂತನಾಗಲಿ ಅನೇಕ ಕಷ್ಟ ನಷ್ಟಗಳು ಬಂದೇ ಬರ್ತವೆ. ಅದನ್ನೆಲ್ಲ ಹೋಗಲಾಡಿಸಿಕೊಂಡು ಎದುರಿಸಿಕೊಂಡು ಬದುಕುವುದೇ ಜೀವನ. ಯಾವುದೇ ಧರ್ಮ ಆಗಲಿ, ಯಾವುದೇ ಜಾತಿ ಇರಲಿ, ಯಾರ ಮನಸ್ಸಿಗೆ ನೋವು ಮಾಡದೆ ಬದುಕುವುದೇ ಅದೇ ಧರ್ಮ. ಆ ಪ್ರಕಾರವಾಗಿ ಇವತ್ತೊಂದು ಮನೆ ಕೊಡ್ತಾ ಇದ್ದಾರೆ. ನಾನು ಪರ್ವ ಇಲ್ಲಿ ಕೂತು ದೇವರ ಹತ್ರ ಎಣಿಸೋದು, ಒಂದು ನಿಜವಾಗಿ ಯಾರಿಗೆ ಅಗತ್ಯ ಉಂಟು ಅಂಥವರಿಗೆ ಆ ಮನೆ ಹೋಗಲಿ ಅಂತ. ಯಾಕಂದರೆ ಶೈನ್ ಯಾರಿಗೂ ಇರ್ಬೋದು, ಆ ಪ್ರಶ್ನೆ ಬೇರೆ. ಯಾಕಂದರೆ ಒಂದು ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ನಮ್ಮ ಹಿಂದಿನವರೆಲ್ಲ ಹೇಳ್ತಿದ್ರು. ಯಾಕಂದರೆ ಎಷ್ಟೋ ಜನರಿಗೆ ಒಂದು ಮನೆಯ ಒಂದು ಸರಿ ಇಲ್ಲದೆ ಅವರ ಬದುಕಿನಲ್ಲಿ ಒಂದು ದೊಡ್ಡ ಆಸೆ ಇರ್ತದೆ. ಒಂದು ಮಕ್ಕಳಿಗೆ ಮದುವೆ ಮಾಡುವಂಥದ್ದು, ಮತ್ತೊಂದು ಮನೆ ಕಟ್ಟುವಂಥದ್ದು. ತೀರಾ ಅಗತ್ಯ ಇರುವವರಿಗೆ ಅಲ್ಲಾ ದೇವರಾಗಲಿ, ನಮ್ಮ ಕೃಷ್ಣ ದೇವರಾಗಲಿ, ಅಂಬಲ್ಪಾಡಿಯ ಮಹಾಕಾಳಿ ಆಗಲಿ ಒಂದು ಅನುಗ್ರಹಿಸಲಿ ಅಂತ ನಾನು ಈ ಸಮಯದಲ್ಲಿ ವಿಶೇಷವಾಗಿ ಪ್ರಾರ್ಥಿಸಿ, ನಿಮ್ಮ ಒಂದು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆಯಲಿ, ಅದರಲ್ಲಿ ಜನರಿಗೂ ಒಳ್ಳೆಯದಾಗಲಿ, ನಿಮ್ಮ ಸಂಸ್ಥೆಗೂ ಒಳ್ಳೆಯದಾಗಲಿ, ಒಳ್ಳೆಯ ಹೆಸರುವಾಸಿಯಾಗಲಿ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳು ಮಾಡುವಂತೆ ದೇವರು ನಿಮಗೆ ಹಾರೈಸಲಿ ಅಂತ ಈ ಸಮಯದಲ್ಲಿ ಹೇಳ್ತಾ, ನನಗೆ ಅಭಿನಂದಿಸಿದ್ದಕ್ಕಾಗಿ ನಿಮಗೆ ವಿಶೇಷವಾಗಿ ನಾನು ಕೃತಜ್ಞನಾಗಿ ನಿಮ್ಮ ಇದಕ್ಕೆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು ಸೊ ಮಚ್ ಸರ್. ಯಾರ ಮನಸ್ಸಿಗೂ ನೋವು ಮಾಡದೆ ನಿಮಗೂ ನೋವಾಗದಿರಲಿ ನಿಮ್ಮ ಮನಸ್ಸಿಗೆ ಅಂತ ನಾವೆಲ್ಲ ಆಶಿಸ್ಕೊಳ್ತಾ, ನಿತ್ಯಾನಂದ್ ಸರ್ ಒಂದೆರಡು ಅನಿಸಿಕೆ ನಮ್ಮ ಕಾರ್ಯಕ್ರಮದ ಬಗ್ಗೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಾಗೂ ಶೈನ್ ಎಂಟರ್ಪ್ರೈಸಸ್ಸಿನ ಮಾಲಕರು, ಅದರ ಸಿಬ್ಬಂದಿ ವರ್ಗದವರೇ, ಹಾಗೆ ಇಲ್ಲಿ ಸೇರಿರುವಂಥ ಎಲ್ಲ ಶೈನ್ ಎಂಟರ್ಪ್ರೈಸಸ್ಸಿನ ಅಭಿಮಾನಿಗಳೇ, ಇವತ್ತು ಏನು 18ನೇ ತಿಂಗಳಲ್ಲಿ ಮನೆಯನ್ನು ನಿಮಗೆ ಕೊಡುಗೆಯಾಗಿ ಉಚಿತವಾಗಿ ಅಂದರೆ 600 ರೂಪಾಯಿಗೆ ಕೊಡುವಂಥ ಇದನ್ನು ಇವತ್ತು ಶೈನ್ ಎಂಟರ್ಪ್ರೈಸಸ್ ಮಾಡಿದ್ದಾರೆ. ಅದು ಅಲ್ಲದೆ ಈ ಹಿಂದೆ ಕೂಡ ತಿಂಗಳ ಒಂದು ಡ್ರಾಕ್ಕೆ ಕಾರ್ ಆಗಲಿ, ಬೈಕ್ ಆಗಲಿ, ಇನ್ನಿತರ ವಸ್ತುಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗಿನ ಸಂದರ್ಭದಲ್ಲಿ 600 ರೂಪಾಯಿ ಯಾವ ರೀತಿಯೂ ಬರೋದಿಲ್ಲ. ಒಂದು ಹೋಟೆಲಿಗೆ ಹೋದರೆ 800 ರೂಪಾಯಿ, 600 ರೂಪಾಯಿ ಜಾಸ್ತಿ ಆಗ್ತದೆ. ಒಂದು ಫ್ಯಾಮಿಲಿ ಊಟಕ್ಕೆ ಹೋದರೆ 300 ರೂಪಾಯಿ ಆಗ್ತದೆ. ಇದು ಹಾಗೆ ಒಂದು ತಿಂಗಳಿಗೆ 600 ರೂಪಾಯಿ ಕಟ್ಟಿ ನೀವು ಒಂದು ಮನೆ, ಕಾರು, ಬೈಕು ಅಥವಾ ಇನ್ನಿತರ ಏನು ಸಾಮಗ್ರಿಗಳನ್ನು ಪಡೆದುಕೊಳ್ತೀರಿ, ಅದು ದೊಡ್ಡ ಒಂದು ಕೊಡುಗೆ ಅಂತ ಎಣಿಸ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಈಗಿನ ಸಮಯದಲ್ಲಿ ಮನೆ ಕಟ್ಟುವುದು ಅಂತ ಹೇಳಿದರೆ ಅಷ್ಟು ಸುಲಭ ಇಲ್ಲ. ಒಂದು ಜಾಗ ತಗೊಳ್ಳೋದೇ ಕಷ್ಟ, ತಗೊಂಡ ನಂತರ ಮನೆ ಮಾಡೋದು ಕಷ್ಟ. ಅದಕ್ಕೆ ಲೋನ್ ಮಾಡಬೇಕು. ಲೋನಿನಲ್ಲಿ ಅವರಿಗೆ ಸಾಧಾರಣ ಸಾವಿರಾರು ಜನರದ ಏನು 1-2 ಜನರ ನಾಮಿನಿ ಬೇಕು. ಅದರಲ್ಲಿ ನಾಮಿನಿ ಕೂಡ ಒಂದು ಗೌರ್ಮೆಂಟ್ ಸರ್ವೆಂಟ್ ಬೇಕು. ಅದು ತುಂಬ ಸಮಸ್ಯೆಗಳು ಇದ್ದರೂ ಕೂಡ ಈ ನಮ್ಮ ಶೈನ್ ಎಂಟರ್ಪ್ರೈಸಸ್ನವರು 600 ರೂಪಾಯಿಯಲ್ಲಿ
ಅಂದರೆ 18 ತಿಂಗಳ ಪ್ರಕಾರ ತಗೊಂಡು ಒಂದು ಮನೆಯನ್ನು ಕಟ್ಟಿಕೊಡೋದು. ಅಂದರೆ ಈಗ ಸಣ್ಣ ಮನೆ ಆದರೂ ಕೂಡ ಒಂದು 25-30 ಲಕ್ಷ ರೂಪಾಯಿ ಈಗ ಮನೆ ಆಗುವುದಿಲ್ಲ. ಈಗ ಒಂದು ಕೂಲಿಯನ್ನು ಮಾಡಬೇಕಾದ್ರೆ ಅವನಿಗೆ ದಿವಸಕ್ಕೆ 1,000 ರೂಪಾಯಿ ಕೊಡಬೇಕು. ಹಾಗಿರುವಾಗ ಒಂದು ಈ ಸಂಸ್ಥೆ ಒಂದು 600 ರೂಪಾಯಿಗೆ ಒಂದು ಉಚಿತವಾಗಿ ಮನೆಯನ್ನು ಕೊಡೋದು ನಮಗೆ ಎಲ್ಲರಿಗೂ ಸಂತೋಷ ತಂದಿದೆ. ಅದೂ ಅಲ್ಲದೆ ಯಾರಿಗೂ ಇದರಲ್ಲಿ ಬೇಸರ ಇಲ್ಲ. ಅವನು 600 ರೂಪಾಯಿ ತಿಂಗಳಿಗೆ ಕಟ್ಟಿದ್ದೇನೆ, ನನಗೆ 18 ತಿಂಗಳಲ್ಲಿ ಏನೂ ಬರಲಿಲ್ಲ ಅಂತೂ ಇಲ್ಲ. ಇದರಲ್ಲಿ ಎಲ್ಲರಿಗೂ ಕೂಡ ಅವರಿಗೆ ಬೇಕಾಗುವ ಏನು ಎಷ್ಟು ಅಮೌಂಟನ್ನು ಕಟ್ಟಿದ್ದಾರೆ ಅಷ್ಟು ಅಮೌಂಟಿನ ಹಣದಲ್ಲಿ ಅವರಿಗೆ ವಸ್ತು ರೂಪದಲ್ಲಿ ಅಂದರೆ ಫರ್ನಿಚರ್ ರೂಪದಲ್ಲಿ ಅವರಿಗೆ ನೀಡ್ತಾರೆ ಅಂತೇಳಿ ಹೇಳಿರುತ್ತಾರೆ. ಅದು ಯಾರು ಕೊಡ್ತಾರೆ? ನಾವು 600 ರೂಪಾಯಿ ಕಟ್ಟೋದು ದೊಡ್ಡ ವಿಷಯ ಅಲ್ಲ, ಆದರೂ ಕೂಡ ನಮಗೆ ಏನೂ ಸಿಗಲಿಲ್ಲ ಅಂತ ಒಂದು ಭಾವನೆ ಇರ್ತದೆ. ಅದು ಈ ಸಂಸ್ಥೆಯಲ್ಲಿ ಇಲ್ಲ, ಎಲ್ಲರಿಗೂ ಕೂಡ ಕೊಡ್ತಾರೆ. ಅದಕ್ಕೂ ಕೂಡ ನಾನು ಅವರಿಗೆ ಅಭಿನಂದಿಸ್ತೇನೆ. ಅದಕ್ಕೋಸ್ಕರ ನನಗೆ ಇವತ್ತು ಅಭಿನಂದನೆ, ಒಂದು ಸನ್ಮಾನವನ್ನು ಮಾಡಿದ್ದೀರಿ ಸಂಸ್ಥೆಯು. ಅದಕ್ಕೂ ಕೂಡ ನಾನು ಅಭಿಮಾನಿಯಾಗಿ ನನ್ನ ಒಂದು ಸಂತೋಷದ ಮಾತನ್ನು ಹೇಳಿ ನಿಮಗೆ ಅಭಿನಂದನೆಯನ್ನು ಹೇಳಿಸುತ್ತೇನೆ. ಸರಿ, ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ನಮ್ಮ ಜೊತೆ ಇನ್ನೊಬ್ಬರು ಅತಿಥಿಯಾಗಿದ್ದಾರೆ ಖಲೀಲ್ ಅಹಮದ್ ಸರ್ ಅವರು. ಸರ್, ಕಾರ್ಯಕ್ರಮದ ಬಗ್ಗೆ, ಈ ತಂಡದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ನೀವು ಹೇಳಬೇಕು ಸರ್. MK ಗ್ರೂಪ್ ಇದರ ಪ್ರವರ್ತಕರಾದ ಮನ್ಸೂರ್ ಖಾನ್ರವರೇ, ಶೈನ್ ಎಂಟರ್ಪ್ರೈಸಸ್ನ ಫೈರೋಜ್ ಮತ್ತು ಮುಜಫರ್ ಅವರೇ, ವೇದಿಕೆಯಲ್ಲಿ ನಮ್ಮ ಜೊತೆ ಇರುವಂತಹ ಉಡುಪಿ ಜಿಲ್ಲೆ ಆಸುಪಾಸಿನ 2 ಜಿಲ್ಲೆಗಳಲ್ಲೂ ಬಹಳಷ್ಟು ಜನರಿಗೆ ಪರಿಚಿತರಿರುವ ಹಾಗೂ ಬಹಳಷ್ಟು ಜನರಿಗೆ ಉಪಕಾರವನ್ನು ಮಾಡಿರುವಂತಹ ನಿತ್ಯಾನಂದ ಒಳಕಾಡೋವರೇ ಹಾಗೂ ವಿಶು ಶೆಟ್ರೆ ಹಾಗೂ ನಮ್ಮ ಜೊತೆ ಇರುವಂಥ ಚಿತ್ರರಂಗದ ಸೂರ್ಯ ಅವರೇ, ಯಾಕಂದರೆ ಅವರ ಹೆಸರು ನೆನಪಿಲ್ಲ ಅಷ್ಟೇ, ಸೂರ್ಯ ಅವರೇ, ಹಾಗೂ ವಿದೇಶಗಳಲ್ಲಿ ಬಹಳಷ್ಟು ವರ್ಷಗಳ ಕಾಲ ಇದ್ದು ಈಗ ಇಲ್ಲಿ ವ್ಯವಹಾರ ನಡೆಸ್ತಿರೋ ಶಬ್ಬೀರ್ರವರೇ, ಹಾಗೂ ಬಂದಂಥ ಎಲ್ಲ ಶೈನ್ ಎಂಟರ್ಪ್ರೈಸಸ್ನ ಅಭಿಮಾನಿಗಳೇ. ನಾನು ಬಹಳ ಮೊದಲು ಪತ್ರಿಕೆಗಳಲ್ಲಿ ಉದಯವಾಣಿಗಳಲ್ಲಿ ಯಾವಾಗಲೂ ನೋಡ್ತಾ ಇದ್ದೆ, ಮಳೆ ಇಲ್ಲ ಈ ಸಲ ಎಷ್ಟು ಬಿಸಿ ಇದೆಯಲ್ಲ ಅಷ್ಟೇ ಬಿಸಿ ಇದ್ದಾಗ ಮಳೆ ಇಲ್ಲದಿದ್ದರೆ ನಿತ್ಯಾನಂದ ಒಳಕಾಡ್ರ ಹೆಸರು ತಕ್ಷಣ ಬರ್ತಾಯಿತ್ತು ಪೇಪರಲ್ಲಿ. ಯಾಕೆ ಹೇಳಿ, ಯಾರಿಗಾದರೂ ಗೊತ್ತಾ? ಕಪ್ಪೆಗೆ ಮದುವೆ ಮಾಡಿಸ್ತಾ ಇದ್ರು ನಿತ್ಯಾನಂದ ಒಳಕಾಡ್ರವರು. ಯಾಕಂತ ಹೇಳಿದರೆ ಅದೊಂದು ನಂಬಿಕೆ, ಕಪ್ಪೆಗೆ ಮದುವೆ ಮಾಡಿದ ಕೂಡಲೇ ಮಳೆ ಬರ್ತದೆ ಅಂತ ಹೇಳೋ ಒಂದು ವಿಶ್ವಾಸ, ನಂಬಿಕೆ. ಅದರಿಂದಾಗಿ ಅವರ ಹೆಸರು ನಿತ್ಯಾನಂದ ಒಳಕಾಡು ಅಂತೇಳಿ ನಮಗೆ ನೆನಪಿತ್ತು. ಇವತ್ತು ಉಡುಪಿಯಲ್ಲಿ ಅವರು ಮಾಡಿರುವಂಥ ಕೆಲಸಗಳನ್ನು ನೆನೆಸಿದಾಗ ಕೂಡ ಭಾಳಷ್ಟು ಹೆಮ್ಮೆ ಎನಿಸ್ತದೆ. ನಮ್ಮ ಉಡುಪಿಯಲ್ಲಿ ಇಂಥವರು ಇದ್ದಾರೆ. ಇದನ್ನು ನಾವು ಮಕ್ಕಳಿಗೆ ಹೇಳಿಕೊಡ್ಬೇಕು. ಯಾಕಂತ ಹೇಳಿದರೆ ಈಗಿನ ಪ್ರಪಂಚ, ಈಗಿನ ಕಾಲ ಬಹಳಷ್ಟು ಏನೆಲ್ಲ ವಿಷಗಳು, ಏನೆಲ್ಲ ಅಪನಂಬಿಕೆಗಳು ತುಂಬಿರುವಂಥ ಈ ಸಮಯದಲ್ಲಿ ಇಂಥ ವ್ಯಕ್ತಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಯಾಕಂದರೆ ಇವರಿಗಾಗಿ ಏನು ಮಾಡ್ತಾ ಇಲ್ಲ, ಇತರರಿಗಾಗಿ ಮಾಡುವವರು. ಹಾಗಾಗಿ ಅಂಥದನ್ನು ನೆನಪಿಸ್ಕೊಟ್ಕೊಳ್ಬೇಕು. ಅಂಥದ್ದೇ ಒಂದು ಘಟನೆ ನೆನಪಾಗ್ತದೆ. ಒಂದು ಕಡೆಯಲ್ಲಿ ಮಳೆ ಇಲ್ಲದಾಗಿ ನಿತ್ಯಾನಂದ ಒಳಕಾಡ್ರವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರಾರ್ಥನಾ ಸಭೆ ಏರ್ಪಡಿಸ್ತಾರೆ ನಿತ್ಯಾನಂದ ಒಳಕಾಡ್ರವರು. ಮಳೆ ಬರಲಿ ಅಂತೇಳಿ ಎಲ್ಲರೂ ಸರ್ವಧರ್ಮೀಯರು ಸೇರಿಕೊಂಡು ಭಾಳಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ ಜನ ಪ್ರಾರ್ಥನೆ ಮಾಡ್ತಾರೆ. ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಒಂದು ಮಗುವನ್ನು ಎಲ್ಲರೂ ಬಹಳ ವಿಲಕ್ಷಣ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಒಂದು ಮಗುವನ್ನು, ಆ ಮಗು ಒಂದು ದೊಡ್ಡ ಕೊಡೆ ಇಟ್ಕೊಂಡು ಬಂದಿದೆ ಆ ಸಭೆಗೆ. ಎಲ್ಲರೂ ಬಹಳ ವಿಚಿತ್ರ ನೋಡ್ತಾರೆ. ಮಳೆ ಬಂದಿಲ್ಲ, ನಾವು ಮಳೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಮಗು ಕೊಡೆ ಇಟ್ಕೊಂಡು ಯಾಕೆ ಬಂದಿದೆ ಅಂತೇಳಿ ಎಲ್ಲ ಯೋಚನೆ ಮಾಡ್ತಾರೆ. ಒಬ್ಬರು ಕೇಳ್ತಾರೆ, ಯಾಕಮ್ಮ ಪುಟ್ಟ ನೀನು ಬರುವಾಗ ಕೊಡೆ ಇಟ್ಕೊಂಡು ಬಂದಿದ್ಯಾ? ನಾವು ಬಂದಿರೋದು ಮಳೆ ಪ್ರಾರ್ಥನೆ ಮಾಡೋದಕ್ಕೆ, ಮಳೆ ಬಂದುಬಿಟ್ರೆ ಎಲ್ಲಿಯಾದರೂ ಮನೆಗೆ ಹೋಗಿ ಒದ್ದೆ ಆದರೆ ಅದಕ್ಕಾಗಿ ನಾನು ಕೊಡೆ ಇಟ್ಕೊಂಡು ಬಂದಿದ್ದೇನೆ. ದಟ್ ಈಸ್ ಟ್ರಸ್ಟ್, ಅದು ನಂಬಿಕೆ. ಯಾಕಂದರೆ ಪ್ರಾರ್ಥನೆಗೆ ನಾವು ಬಂದಿದ್ದೇವೆ ನಿತ್ಯಾನಂದ ಒಳಕಾಡೋವರ ನಾಯಕತ್ವದಲ್ಲಿ, ಮಳೆ ಬಂದೇ ಬರುತ್ತೆ ಅಂತೇಳೋ ಒಂದು ನಂಬಿಕೆ. ಅದೇ ರೀತಿ ಇನ್ನೊಂದು ಘಟನೆ ನಾನು ನೆನಪು ಮಾಡ್ತಾ ಇದ್ದೇನೆ. ಯಾಕಂದರೆ ನಾವು ಯಾರಾದರೂ ಮನೆಗೆ ಹೋದರೆ ಅಥವಾ ನಮ್ಮ ಮನೆಯಲ್ಲಿ ಚಿಕ್ಕ ಮಗು ಇದ್ದರೆ, ಒಂದು 2 ತಿಂಗಳು 3 ತಿಂಗಳು 4 ತಿಂಗಳಿನ ಮಗು ಇದ್ದರೆ, ಆ ಮಗುವನ್ನು ನಾವು ಎತ್ಕೊಂಡು ಸ್ವಲ್ಪ ಹೀಗೆ ಮೇಲೆ ಆಡಿಸ್ತಾ ಇರ್ತೇವೆ. ಆಡಿಸಿದ್ರೆ ಇಲ್ವಾ ನೀವೆಲ್ಲರೂ? ಮಗುವನ್ನು, ಚಿಕ್ಕ ಮಗುವನ್ನು ಎತ್ಕೊಂಡು ನಾವು ಹೀಗೆ ಸ್ವಲ್ಪ ಮೇಲಕ್ಕೆ ಬಿಸಾಡ್ತೇವೆ. ಆಗ ಮಗು ನಗ್ತದೆ, ಜೋರಾಗಿ ನಗ್ತದೆ. ಮಗು ಜೋರು ನಕ್ಕಷ್ಟು ನಮಗೂ ಸ್ವಲ್ಪ ಉತ್ಸಾಹ ಬರ್ತದೆ, ಉತ್ತೇಜಿತರಾಗ್ತೇವೆ. ನಾವು ಮಗುವನ್ನು ಸ್ವಲ್ಪ ಮೇಲೆ ಬಿಸಾಕ್ತೇವೆ. ಮಗು ಒಂದು ಚೂರು ಅಳುಕುವುದಿಲ್ಲ. ಎಲ್ಲಾದರೂ ಸ್ವಲ್ಪ ಕೈ ತಪ್ಪಿದರೆ ಮಗು ನೆಲದಲ್ಲಿ, ಮಗು ಒಂದು ಚೂರು ಅದರ ಬಗ್ಗೆ ಯೋಚನೆ ಮಾಡದೆ, ಒಂದು ಚೂರು ಹೆದರದೆ ಮಗು ಜಾಸ್ತಿ ನಗ್ತಾ ಹೋಗ್ತದೆ. ಇದನ್ನು ನೀವು ಫೀಲ್ ಮಾಡಿರ್ಬೋದು ಬಹುಶಃ. ಅದು ನಕ್ಕಷ್ಟು ನಾವು ಮೇಲೆ ಬಿಸಾಕ್ತಾ ಹೋಗ್ತೇವೆ, ಆಯಿತಾ? ದಟ್ ಈಸ್ ಅ ಟ್ರಸ್ಟ್, ನಮ್ಮ ಮೇಲಿರುವಂಥ ಮಗುವಿಗಿರುವಂಥ ನಂಬಿಕೆ. ಯಾಕೆ ಈ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪಿಸಿದೆ ಅಂತ ಹೇಳಿದರೆ, ಶೈನ್ ಎಂಟರ್ಪ್ರೈಸಸ್ನ ಮನ್ಸೂರ್ ಮತ್ತು ಇವರು ಬಂದು ಪ್ರಥಮವಾಗಿ ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ನನ್ನ ಫಸ್ಟ್ ಕ್ವಶನ್ ಅವರಿಗೆ ಇತ್ತು,
ನಿಮ್ಮಿಂದ ಇದನ್ನು ಕೊನೆ ಹಂತದವರೆಗೆ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆಯಾ? ಇದರಿಂದ ನಿಮಗೆ ನಷ್ಟ ಆಗ್ಬೋದಾದರೆ ತಯಾರಿದ್ದೀರಾ? 2 ಪ್ರಶ್ನೆಗೂ ಆತ ಇದ್ದೇನೆ ನಾನು ಅಂತ ಹೇಳಿದ. ನಾನು ಆತನ ತಂದೆಯನ್ನು ಕೂಡ ಭಾಳಷ್ಟು ಆತ್ಮೀಯ, ಭಾಳ ಅಷ್ಟೇ ನನ್ನ ಭಾವ ಅವರು, ನನ್ನ ಅಕ್ಕನ ಗಂಡ, ನನ್ನ ಬಾವಾಜಿಯವರು. ಹಾಗಾಗಿ ಅವರನ್ನು ನಾನು ನೋಡಿದ್ದೆ, ಅಲ್ಲಿ ನನ್ನ ಒಂದು ಇದಿತ್ತು. ಹಾಗಾಗಿ ಅವರ ಮಗ ಖಂಡಿತವಾಗಿ ಇದನ್ನು ಮಾಡ್ತಾನೆ ಅನ್ನೋ ಒಂದು ಆ ನಂಬಿಕೆ, ಆ ವಿಶ್ವಾಸ, ಆ ಟ್ರಸ್ಟ್ ನನ್ನಲ್ಲಿ ಆವತ್ತೂ ಇತ್ತು. ಇವತ್ತು ಅದನ್ನು ಆತ ಸತ್ಯ ಮಾಡಿ ತೋರಿಸಿದ್ದಾನೆ. ಇವರಿಬ್ಬರು ಆಗಲೇ ಹೇಳಿದರು, 18 ತಿಂಗಳುಗಳ ಕಾಲ ಇಷ್ಟು ಜನರಿಂದ ದುಡ್ಡನ್ನು ತಗೊಳ್ಳೋದು, ಅವರಿಗೆ ಸರಿಯಾದ ಸಮಯದಲ್ಲಿ ಅವರ ಬಹುಮಾನಗಳೇನಿದೆ, ಅವರದ್ದು ಏನಿದೆ ಅದನ್ನೆಲ್ಲ ತಲುಪಿಸುವುದು ಖಂಡಿತವಾಗಿಯೂ ಸುಲಭದ ಮಾತಲ್ಲ. ಯಾಕಂತೇಳಿದ್ರೆ ಈಗ ಕಾಲ ಭಾಳಷ್ಟು ಕೆಟ್ಟದ್ದು. ಅಲ್ಲಲ್ಲಿ ನಾವು ಭಾಳಷ್ಟು ಫ್ರಾಡ್ಗಳನ್ನು ನೋಡ್ತಾ ಇದ್ದೇವೆ. ಅಲ್ಲಲ್ಲಿ ನಾವು ಭಾಳಷ್ಟು ಏನೆಲ್ಲ ಘಟನೆಗಳು ಈ ಪ್ರಪಂಚದಲ್ಲಿ ನಡೀತಾ ಇದೆ. ಅಂಥದ್ರ ಮಧ್ಯದಲ್ಲಿ ತಮ್ಮ ಹೆಸರನ್ನು ಕೆಡಿಸಿಕೊಳ್ಳದೆ ಅತ್ಯಂತ ಉತ್ತಮವಾಗಿ ಈ ಒಂದು ಟಾಸ್ಕನ್ನು ನಿಭಾಯಿಸಿ ಬಹಳಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕಾಗಿ ಈ ಟ್ರಸ್ಟ್, ವಿಶ್ವಾಸ, ನಂಬಿಕೆ ಇವುಗಳ ಆ ಒಂದು ಘಟನೆಯನ್ನು ನಾನು ನೆನಪಿಸಿದೆ. ಯಾಕಂತಂದರೆ ನಮ್ಮೆಲ್ಲರ ವಿಶ್ವಾಸವನ್ನು ಅವರು ಇಟ್ಕೊಂಡಿದ್ದಾರೆ, ನಮ್ಮೆಲ್ಲರ ಟ್ರಸ್ಟನ್ನು ಅವರು ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ದೇವರವರಿಗೆ ಯಶಸ್ಸು ಕೊಡಲಿ. ಇದೇ ರೀತಿಯಲ್ಲಿ ಇನ್ನು ಉಳಿದವರಿಗೆ ಏನಿದೆ, ಇವತ್ತು ಮನೆ ಯಾರಿಗೆ ಬರ್ತದೆ, ಅದರ ನಂತರ ಉಳಿದವರಿಗೆ ಕೂಡ ಆದಷ್ಟು ಶೀಘ್ರವಾಗಿ ಉತ್ತಮ ರೀತಿಯಲ್ಲಿ ನೀವು ಅವರವರ ಕೊಡುಗೆಗಳನ್ನು ತಲುಪಿಸಿ ಮುಂದಿನ ನಿಮ್ಮ 2ನೇ ಯೋಜನೆ ಏನಿದೆ ಅದಕ್ಕೂ ಕೂಡ ಯಶಸ್ವಿ ಆಗಲಿ. ನಮ್ಮೆಲ್ಲರ ಆಶೀರ್ವಾದ, ನಮ್ಮೆಲ್ಲರ ಪ್ರೀತಿ, ನಮ್ಮೆಲ್ಲರ ಒಂದು ಪ್ರಾರ್ಥನೆ ನಿಮ್ಮ ಜೊತೆಯಲ್ಲಿದೆ. ಖಂಡಿತವಾಗಿಯೂ ನೀವು ಅದರಲ್ಲೂ ಯಶಸ್ವಿ ಆಗಿ ಅಂತ ಹೇಳಿ ಪ್ರಾರ್ಥಿಸ್ತಾ, ಅವಕಾಶಕ್ಕಾಗಿ ವಂದಿಸ್ತಾ, ಈ ಇಬ್ಬರು ಮಹಾನುಭಾವರ ಜೊತೆಯಲ್ಲಿ 3 ಅವರು ಕೂಡ ಅವರದೇ ಆದ ಕ್ಷೇತ್ರದಲ್ಲಿ ಅವರು ಬಹಳಷ್ಟು ಹೆಸರುವಾಸಿಯಾದವರು. ನಮ್ಮ ಕುಟುಂಬದಲ್ಲಿ ಕೂಡ ಒಬ್ಬ ಸಿನಿಮಾ ರಂಗದಲ್ಲಿ ಭಾಳಷ್ಟು ಹೆಸರು ಪಡೆದಂಥ ಒಬ್ಬ ಇದ್ದಾನೆ, ನಕಾಶ್ ಅಜೀಜ್ ಅಂತೇಳಿ. ಫಿಲ್ಮ್ ಬಾಲಿವುಡಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದಾನೆ. ನಮ್ಮೆಲ್ಲರ ಕುಟುಂಬಸ್ಥ, ಅವನು ಕೂಡ ನಮ್ಮೆಲ್ಲರ ಕಸಿನ್. ಅವ ಹಿಂದಿ ಸಿನಿಮಾದಲ್ಲಿ ಹಾಡುಗಳನ್ನು ಹಾಡ್ತಾನೆ. ತುಳು, ಕನ್ನಡ, ಪಿಲಿಬೈಲಿ, ಯಮುನಕ್ಕದಲ್ಲಿ ಕೂಡ ಹಾಡು ಹಾಡಿದ್ದಾನೆ. ಭಾಳಷ್ಟು ಚಿತ್ರರಂಗದಲ್ಲಿ ಹಾಡು ಹಾಡುವಂಥಳು. ಹಾಗಾಗಿ ಅದು ನಮಗೂ ಒಂದು ಭಾಳ ಸಂತೋಷ. ಹಾಗಾಗಿ ಎಲ್ರಿಗೂ ಶುಭವನ್ನು ಹಾರಿಸ್ತಾ, ನಿಮ್ಮ ಮಧ್ಯೆ ನನಗೆ ಕೂತ್ಕೊಳ್ಳೋ ಅವಕಾಶವನ್ನು ದೇವರು ಕರುಣಿಸಿದ್ದಕ್ಕೆ ದೇವರಿಗೆ ನಾನು ಅಭಿನಂದಿಸುತ್ತಾ, ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ನಂಬಿಕೆ, ಟ್ರಸ್ಟ್ ಇದರ ಬಗ್ಗೆ ಎಲ್ಲ ಸರ್ ಭಾರಿ ಚಂದ ಮಾತಾಡಿದ್ರು, ಭಾರಿ ಚಂದ ಮಾತಾಡ್ತಾರೆ ಕೂಡ ಅವರು. ತುಂಬ ಧನ್ಯವಾದಗಳು ಸರ್. ಆ್ಯಂಡ್ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಇಟ್ಸ್ ಟೈಮ್ ಟು ಡ್ರಾ. ನಾವು ಮೊದಲ 15 ಸರ್ಪ್ರೈಸ್ ಗಿಫ್ಟ್ಗಳನ್ನು ಈಗ ಈ ವೇದಿಕೆಯಲ್ಲಿ ತೆರೆಯುವಂಥ ಸಮಯ. ಐ ರಿಕ್ವೆಸ್ಟ್ ಆ ಟೀಮ್, ದಯವಿಟ್ಟು ನಮ್ಮ ಅದೃಷ್ಟದ ಬಾಕ್ಸನ್ನು ಈ ಮಧ್ಯ ಟೇಬಲ್ಗೆ ನೀವು ತರಬೇಕು. ಒಂದು ಬಾರಿ ಹಾಗೆ ಬಾಕ್ಸನ್ನು ದಯವಿಟ್ಟು ತೋರಿಸಿಬಿಡಬೇಕು ಫಿರೋಜ್ ಸರ್. ಇಟ್ಸ್ ಆಲ್ ವಿ ಆರ್ ಡೂಯಿಂಗ್ ಇಟ್ ಇನ್ ಅ ಲೈವ್ ಜಸ್ಟ್ ಬಿಕಾಸ್ ಅದೊಂದು ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು ಅನ್ನುವಂತಹ ಒಂದು ಉದ್ದೇಶ. ಪ್ರತಿ 15 ತಾರೀಕಿಗೆ ನಾವು ಈ ಕಾರ್ಯಕ್ರಮವನ್ನು ಲೈವ್ ಆಗಿಯೇ ಮಾಡೋದು. ಯಾಕಂದರೆ ನಾವು ರೆಕಾರ್ಡೆಡ್ ಮಾಡಿದರೆ ತುಂಬ ಜನರಿಗೆ ಅನುಮಾನ ಬರ್ಬೋದು. ಹಾಗಾಗಿ ಲೈವ್ ಮಾಡೋದ್ರಿಂದ ಟ್ರಾನ್ಸ್ಪರೆನ್ಸಿ ಇರ್ತದೆ ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಲೈವ್ ಮಾಡ್ತಾ ಇದ್ದೇವೆ. ಸೊ ಇಟ್ ಈಸ್ ಆಲ್ ಎಂಟಿ ಬಾಕ್ಸ್. ಇದರಲ್ಲಿ ಯಾವುದೇ ಕೂಪನ್ಗಳನ್ನು ನಾವು ಮೊದಲಾಗಿ ಹಾಕಿರುವುದಿಲ್ಲ. ಸೊ ಯಾವತ್ತೂ ಒಂದು ಈ ಡ್ರಾದು ಒಂದು ರೂಲ್ಸ್ ಅಂತ ಅಂದರೆ 15 ತಾರೀಕು ಒಳಗೆ ಎಲ್ಲ ಪೇ ಮಾಡಬೇಕು. 15 ತಾರೀಕು ನಂತರ ಪೇ ಮಾಡಿದವರಿಗೆ ಖಾಲಿ ಒಂದು ಮೆಗಾ ಡ್ರಾ ಮಾತ್ರ, ಅಂದರೆ ಈ ಸರ್ಪ್ರೈಸ್ ಗಿಫ್ಟ್ ಎಲ್ಲ ಕೊಡೋದು ಅಂತ ಇರಲಿಲ್ಲ. ಆದರೆ ಇದು ಕೊನೆಯ ತಿಂಗಳು, ಹಾಗಾಗಿ ನಾವು ಇದಕ್ಕಿಂತ ಹಿಂದೆ ಕಟ್ಟಿದವರಿಗೆ ಮುಂದೆ ಕಟ್ಟಿದವರು ಎಲ್ಲ ಕೂಪನ್ಸನ್ನು ಹಾಕಿ ಬಿಡ್ತಿದ್ದೇವೆ. ಯಾಕಂದರೆ ಅವರಿಗೆ ಒಂದು ಅದೃಷ್ಟ ಒಲಿಲಿ ಅನ್ನೋದು ನಮ್ಮೆಲ್ಲರ ಒಂದು ಆಸೆ. ಸೊ ಐ ರಿಕ್ವೆಸ್ಟ್ ಫಿರೋಜ್ ಖಾನ್ ಸರ್, ದಯವಿಟ್ಟು ಎಲ್ಲ ಕೂಪನ್ಗಳನ್ನು ಈ ಅದೃಷ್ಟದ ಬಾಕ್ಸ್ಗೆ ನೀವು ಹಾಕಬೇಕು ಸರ್. ಇದರಲ್ಲಿ ನಾವು ಯಾವುದೇ ಒಂದು ಕೂಪನನ್ನು ಕೂಡ ಬಿಡಲಿಲ್ಲ. ಈ ತಿಂಗಳು ಹಾಕಿದಂತಹ ಎಲ್ಲ ಕೂಪನ್ಗಳನ್ನು ಒಂದೇ ಸಲ ನಾವು ಬಾಕ್ಸಿಗೆ ಹಾಕ್ತಿದ್ದೇವೆ, ಜಸ್ಟ್ ಬಿಕಾಸ್ ಎಲ್ಲರಿಗೆ ಅದೃಷ್ಟ ಒಲಿಲಿ ಅನ್ನುವಂತಹ ಉದ್ದೇಶ ಮಾತ್ರ. ಈಗ ಗಿಫ್ಟ್ ಹ್ಯಾಂಪರ್ಸ್ನ ಡ್ರಾ ಫಸ್ಟ್ ನಡೀತದೆ. 15 ಗಿಫ್ಟ್ ಹ್ಯಾಂಪರ್ಸ್. ಯೂಶ್ವಲಿ ನಾವು ಗಿಫ್ಟ್ ಹ್ಯಾಂಪರ್ಸ್ ಕೊಡ್ತಾ ಇದ್ದದ್ದು 3 ಕೊಡ್ತಿದ್ದದ್ದು. ಸೊ ಪ್ರತಿ ತಿಂಗಳಿಗೆ 3 ಕೊಡ್ತಿದ್ದೆವು. ಬಟ್ ಈಗ ಇದು ಒಂದು ಮೆಗಾ ಡ್ರಾ, ಇದು ಕೊನೆಯ ಡ್ರಾ ಈ ಸೀಸನ್ 1ರದ್ದು. ಸೊ ಸ್ವಲ್ಪ ಸ್ಪೆಷಾಲಿಟಿ ಇರಬೇಕು ಅನ್ನುವಂಥ ಉದ್ದೇಶ ನಮ್ಮದು. ಹಾಗೆ ರಂಜಾನ್ ತಿಂಗಳು ಕೂಡ ಹಬ್ಬದ ಸ್ವಲ್ಪ
ಸಂಭ್ರಮ ಇಮ್ಮಡಿಗೊಳಿಸ್ಲಿಕ್ಕೋಸ್ಕರ 15 ಸ್ಪೆಷಲ್ ಡ್ರಾ ನಾವು ಮಾಡ್ತಿದ್ದೇವೆ. ಎಸ್, ಒಂದು ಬಾರಿ ನಮ್ಮ ಅದೃಷ್ಟದ ಬಾಕ್ಸನ್ನು ಶಫಲ್ ಮಾಡಿಬಿಡಿ ಸರ್. ಹಾಗೆ ಮೊದಲ 5 ಡ್ರಾವನ್ನು ತೆಗೆದಿದ್ದಾರೆ ನಿತ್ಯಾನಂದ ಒಳಕಾಡುವವರು. ಅವರನ್ನು ನಾನು ಭಾಳ ಪ್ರೀತಿಯಿಂದ ವೇದಿಕೆಯ ಮುಂಭಾಗಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಸರ್, ಒಂದು ಸಲ ನಿಮ್ಮ ಕೈ ಸಹ ತೋರಿಸಿಬಿಡಿ, ಹಾಗೆ ಖಾಲಿ ಉಂಟಲ್ಲ. ಚಲೋ. ಆ್ಯಂಡ್ ಸೀಸನ್ 1 MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇದರ ಡ್ರಾದ 18ನೇ ತಿಂಗಳಿನ ಮೊದಲ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂಥ ಅದೃಷ್ಟಶಾಲಿಯ ಕೂಪನ್ ನಂಬರ್ ಈ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ಮೊದಲ ಅದೃಷ್ಟಶಾಲಿಯ ಕೂಪನ್ ನಂಬರ್ ಈಸ್ 1, 2, 9 and 4. 1, 2, 9 and 4. ಲೋಕೇಶ್ ಹೊಸನಗರ ಅವರು ಮೊದಲ ಅದೃಷ್ಟಶಾಲಿ ವ್ಯಕ್ತಿಯಾಗಿ ಆಯ್ಕೆಗೊಂಡಿದ್ದಾರೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಸರ್, ನೀವು ಮೊದಲ ಗಿಫ್ಟ್ ಹ್ಯಾಂಪರನ್ನು ಪಡ್ಕೊಂಡಿದ್ದೀರಿ. ಆ್ಯಂಡ್ ಎರಡನೆಯ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ಅದೃಷ್ಟಶಾಲಿಯ ಕೂಪನ್ ನಂಬರ್ ಈಸ್ and coupon number is 1341. 1, 3, 4, 1. ಮೊಹಮ್ಮದ್ ಸರ್ತಾಜ್ ಪೆರಂಪಳ್ಳಿಯವರು ಇಲ್ಲಿ ಒಬ್ಬರಿದ್ದಾರೆ, ಸೂರ್ಯಣ್ಣ. ಸೊ ಎರಡನೆಯ ಗಿಫ್ಟ್ ಹ್ಯಾಂಪರ್ ಹೋಗ್ತಾ ಇದೆ ಮೊಹಮ್ಮದ್ ಸರ್ತಾಜ್ ಪೆರಂಪಳ್ಳಿ ಅವರಿಗೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಆ್ಯಂಡ್ ಮೂರನೆಯ ಅದೃಷ್ಟಶಾಲಿಯ ಕೂಪನ್ ನಂಬರ್ ಈಸ್, ಇದೆಲ್ಲ ಗಿಫ್ಟ್ ಹ್ಯಾಂಪರ್ಸ್ ಇದು ನಾವು ತೆಗಿತಾ ಇರೋದು. ಸೊ ಮೂರನೇ ಅದೃಷ್ಟಶಾಲಿಯ ಕೂಪನ್ ನಂಬರ್ ಈಸ್ 0168 0168 0168. ರಾಹಿಲ್ ಕೃಷ್ಣಾಪುರ ಅವರು ಈ ಮೂರನೆಯ ಸರ್ಪ್ರೈಸ್ ಗಿಫ್ಟ್ ಹ್ಯಾಂಪರನ್ನು ಪಡ್ಕೊಂಡಿದ್ದಾರೆ. ಇದು ಯಾರಾದರೂ ಮನೆಯವರಿದ್ದಾರೆ ಇಲ್ಲಿ? ಇಲ್ಲಲ್ಲ, ಚಲೋ. ಆ್ಯಂಡ್ ಊರವರದು, ಓಕೆ, ಅಂದರೆ ಕೃಷ್ಣಪುರದವರು ಸುಮಾರು ಜನ ಇದ್ದಾರೆ ಇಲ್ಲಿ. ಚಲೋ. ನಾಲ್ಕನೆಯ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ಅದೃಷ್ಟಶಾಲಿಯ ಕೂಪನ್ ನಂಬರ್ ಈಸ್ ಒಳ್ಳೆ ಫ್ಯಾನ್ಸಿ ನಂಬರ್ ಬಂದಿದೆ. 1999 1999 1999. ದೀಕ್ಷಾದ್ ಉಡುಪಿ ಅವರು ಈ ನಾಲ್ಕನೆಯ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂಥ ಅದೃಷ್ಟಶಾಲಿ ವ್ಯಕ್ತಿಯಾಗಿದ್ದಾರೆ. ಆ್ಯಂಡ್ ಒನ್ ಮೋರ್ ಬೈ ನಿತ್ಯಾನಂದ ಒಳಕಾಡು ಸರ್. ಈ ಐದನೆಯ ಅದೃಷ್ಟಶಾಲಿ ವ್ಯಕ್ತಿ ಯಾರಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಗಿಫ್ಟ್ ಹ್ಯಾಂಪರ್ನ ಐದನೆಯ ಅದೃಷ್ಟಶಾಲಿಯ ವ್ಯಕ್ತಿಯ ಕೂಪನ್ ನಂಬರ್ ಈಸ್ 2556 2556 2556. ಇದು ಐದನೆಯ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ವ್ಯಕ್ತಿಯ ಹೆಸರು ಶಂಕರ್ ಅವರು ಐದನೆಯ ಗಿಫ್ಟ್ ಹ್ಯಾಂಪರನ್ನು ಪಡ್ಕೊಂಡಿದ್ದಾರೆ. ಆ್ಯಂಡ್ ಮಂಗಳೂರಿನವರು. ಸೊ ನಿತ್ಯಾನಂದ್ ಸರ್, ನೀವು ನಿತ್ಯ ಆನಂದವಾಗಿರಿ, ದಯವಿಟ್ಟು ಕೂತ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮುಂದೆ ಖಲೀಲ್ ಸರ್, ದಯವಿಟ್ಟು ಮುಂದಿನ 5 ಅದೃಷ್ಟಶಾಲಿ ವ್ಯಕ್ತಿಗಳನ್ನು ನೀವು ಆಯ್ಕೆ ಮಾಡಿಕೊಡಬೇಕು. ಆರನೆಯ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ಇನ್ನೊಂದು ಫ್ಯಾನ್ಸಿ ನಂಬರ್ ಬಂದಿದೆ 0400 0400 0420 ಮತ್ತೆ ಲತೀಫ್ ಕೃಷ್ಣಾಪುರಕ್ಕೆ ಮತ್ತೆ ಇನ್ನೊಂದು ಬಹುಮಾನ ನಿಮ್ಮ ಊರಿಗೆ ಬಂದಿದೆ. ಚಲೋ, ವೆರಿ ನೈಸ್. ಏಳನೆಯ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ಇನ್ನೊಂದು ಫ್ಯಾನ್ಸಿ ನಂಬರ್ ಬಂದಿದೆ
2010 2010 2010. ಮತ್ತೆ ಕೃಷ್ಣಪುರಕ್ಕೆ ಹೋಗ್ಬೋದಾ? ಆಯತಲ್ಲಿ ಉಡುಪಿ ಅವರಿಗೆ 7ನೇ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ಅದೃಷ್ಟಶಾಲಿ ವ್ಯಕ್ತಿಯಾಗಿದ್ದಾರೆ. ಸೊ 8ನೇ ಅದೃಷ್ಟಶಾಲಿ ವ್ಯಕ್ತಿಯ ಕೂಪನ್ ನಂಬರ್ ಈಸ್ 2298 2298 2298. ಎಲ್ಲ ಫ್ಯಾನ್ಸಿ ನಂಬರ್ ಈ ಸಲ ಬಂದದ್ದು. ಆಸಿಯಾ ಎರ್ಮಾಳು ಇವರಿಗೆ ಗಿಫ್ಟ್ ಹ್ಯಾಂಪರ್ ಬಂದಿದೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಆ್ಯಂಡ್ 9ನೇ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್, ಮತ್ತೆ ಇನ್ನೊಂದು ಫ್ಯಾನ್ಸಿ ನಂಬರ್ ಬಂದಿದೆ 2034 2034 2034. ರಫೀಕ್ ಬಜ್ಪೆ ಅವರಿಗೆ ಈ ಬಹುಮಾನ ಬಂದಿದೆ. ಅವರಿಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಆ್ಯಂಡ್ 10ನೇ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ 0261 0261 0261. ಸಾನಿಯಾ ಕೃಷ್ಣಾಪುರ, ವೆರಿ ನೈಸ್. ಸುಮಾರು ಬಹುಮಾನಗಳು ಕೃಷ್ಣಾಪುರಕ್ಕೆ ಹೋಗಿದೆ, 1-2 ಬಹುಮಾನ ಉಡುಪಿಗೆ ಬಂದಿದೆ, 1 ಬಜ್ಪೆಗೆ ಹೋಗಿದೆ. ಸೊ ಮುಂದೆ ಇನ್ನೂ 5 ಅದೃಷ್ಟಶಾಲಿ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದರೆ ಶಬೀರ್ ಸರ್ ಅವರನ್ನು ಭಾಳ ಪ್ರೀತಿನ ನಾನು ವೇದಿಕೆಗೆ ಸ್ವಾಗತಿಸಿಕೊಳ್ಳಿ. ಅವರಿಗೆ ಇನ್ನೊಂದು ಡ್ರಾ ಉಂಟು ಬೇರೆ. ಬನ್ನಿ ಸರ್. 11ನೇ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ 0011 ಮತ್ತೆ ಒಂದು ಫ್ಯಾನ್ಸಿ ನಂಬರ್ 0011 0011. ರಸಿಮಾ ಕೋಲ್ನಾಡು ಅವರು 11ನೇ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ಅದೃಷ್ಟಶಾಲಿ ವ್ಯಕ್ತಿಯಾಗಿದ್ದಾರೆ. ಆ್ಯಂಡ್ 12ನೇ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ವ್ಯಕ್ತಿಯ ಅದೃಷ್ಟದ ಕೂಪನ್ ನಂಬರ್ ಈಸ್ 0032 0032 0032. ಉಸ್ಮಾನ್ ಮಣಿಪುರ ಇವರು 12ನೇ ಅದೃಷ್ಟಶಾಲಿ ವ್ಯಕ್ತಿಯಾಗಿದ್ದಾರೆ. ಅವರಿಗೆ ಗಿಫ್ಟ್ ಹ್ಯಾಂಪರ್ ಸಿಗ್ತದೆ. ಆ್ಯಂಡ್ 13ನೇ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ಅದೃಷ್ಟಶಾಲಿಯ ಕೂಪನ್ ನಂಬರ್ ಈಸ್ ಬಂದಂಥ ಎಲ್ಲ 12 ಡ್ರಾಸ ಆಲ್ಮೋಸ್ಟ್ ಫ್ಯಾನ್ಸಿ ನಂಬರೇ ಬಂದಿದ್ದು. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಮತ್ತೆ ಇನ್ನೊಂದು ಫ್ಯಾನ್ಸಿ ನಂಬರ್ ಬಂದಿದೆ 1227 1227 1227. ಇದು 13ನೇ ಸರ್ಪ್ರೈಸ್ ಕೂಪನ್ ನಂಬರ್. ಜಯಂತಿ ಮಾಧವ ಉಡುಪಿಯವರಿಗೆ ಈ 13ನೇ ಗಿಫ್ಟ್ ಹ್ಯಾಂಪರ್ಸ್ ಬಂದಿದೆ. ಆ್ಯಂಡ್ 14ನೇ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ಕೂಪನ್ ನಂಬರ್ ಈಸ್ 1534 1534. ಶೇಖಬ್ಬ ಕಾಣ ಅವರು 14ನೇ ಗಿಫ್ಟ್ ಹ್ಯಾಂಪರನ್ನು ಪಡೆದುಕೊಂಡಿದ್ದಾರೆ. ಆ್ಯಂಡ್ ಈ ಸೀಸನ್ನ ಕೊನೆಯ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ವ್ಯಕ್ತಿಯ ಅದೃಷ್ಟದ ಕೂಪನ್ ನಂಬರ್ ಈಸ್ 1269 1269. ಲೋಕೇಶ್ ಉಡುಪಿ ಅವರು ಈ ಸರ್ಪ್ರೈಸ್ ಬಹುಮಾನಗಳನ್ನು ಗೆದ್ದಿದ್ದಾರೆ. ಇಲ್ಲಿವರೆಗೆ ನಾವು 15 ಸರ್ಪ್ರೈಸ್ ಬಹುಮಾನಗಳನ್ನು ಗೆದ್ದಿದ್ದೇವೆ. ವಿಜೇತರಿಗೆ ಎಲ್ಲರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ನಾವು MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸ್ ಒಂದು ಜೋರಾದ ಚಪ್ಪಾಳೆ ನೀವೆಲ್ಲ ಕೊಡಬೇಕು. ಟು ಆಲ್ ದ ವಿನ್ನರ್ಸ್.
ಆ್ಯಂಡ್ ಮತ್ತೆ ಇನ್ನೊಂದು ಮುಖ್ಯವಾದಂತಹ ಘಟ್ಟ, 5 ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಗಳ ಕೂಪನ್ ನಂಬರನ್ನು ಆಯ್ಕೆ ಮಾಡೋದು. ಸೊ ಒಬ್ಬ ಅದೃಷ್ಟಶಾಲಿ ವ್ಯಕ್ತಿಯಿಂದಲೇ ಅದೃಷ್ಟವನ್ನು ಆಯ್ಕೆ ಮಾಡುವ ವಿಶೇಷಟ್ರೆ ಬನ್ನಿ ದಯವಿಟ್ಟು ಮುಂದಿನ MK ಗ್ರೂಪ್ ಶೈನ್ ಎಂಟರ್ಪ್ರೈಸಸ್ ಇದರ 18ನೇ ಡ್ರಾದ ಮೊದಲ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ನಂಬರ್ ಈಸ್ 2151 2151. ಇದು ಮೊದಲ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ನಂಬರ್. ಆದಿಲ್ ಮ್ಯಾಂಗ್ಳೂರ್ ಅವರು ಮೊದಲ ಚಿನ್ನದ ಉಂಗುರವನ್ನು ಪಡೆದುಕೊಂಡಿದ್ದಾರೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ 2ನೇ ಚಿನ್ನದ ಉಂಗುರವನ್ನು ಪಡೆಯುವಂತಹ ಕೂಪನ್ ನಂಬರ್ ಈಸ್ 0438 0438. ಐಶಲೋಹ ಬಜ್ಪೆ ಅವರು 2ನೇ ಚಿನ್ನದ ಉಂಗುರವನ್ನು ಪಡೆಯುವಂಥ ವ್ಯಕ್ತಿಯಾಗಿದ್ದಾರೆ. ಒಂದ್ಸಲ ಶಫಲ್ ಮಾಡಿಬಿಡಿ ಸರ್, ಇನ್ನೊಮ್ಮೆ ಒಂದ್ಸಲ ಶಫಲ್ ಮಾಡಿ. ಎಸ್, 3ನೇ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ನಂಬರ್ 0431. ಸಫ್ವನ್ ಕೃಷ್ಣಪುರ ಅವರು ಮತ್ತೆ 3ನೇ ಚಿನ್ನದ ಉಂಗುರವನ್ನು ಪಡೆಯುವಂಥ ವ್ಯಕ್ತಿಯಾಗಿದ್ದಾರೆ. ಶೆಟ್ರೆ ಉಡುಪಿಗೆ 1-2 ಪ್ರೈಸ್ ಬರಲಿ. 4ನೇ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ನಂಬರ್ 2303. ಸಮೀನಾ ಕಾರ್ಕಳ ಅವರು 4ನೇ ನಮ್ಮ ಚಿನ್ನದ ಉಂಗುರವನ್ನು ಪಡೆಯುವಂತಹ ಅದೃಷ್ಟಶಾಲಿ ವ್ಯಕ್ತಿಯಾಗಿದ್ದಾರೆ. ಕೊನೆಯ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ನಂಬರ್ 933. 933. ಅಲಿಯಾ ಅಫ್ಜಾ ಉಡುಪಿ. ಎಸ್, ಅಲಿಯಾ ಅಫ್ಜಾ. ಓಕೆ, ಚಲೋ. 5 ಚಿನ್ನದ ಉಂಗುರವನ್ನು ಪಡೆದಂತಹ ಎಲ್ಲ ಅದೃಷ್ಟಶಾಲಿಗಳಿಗೆ ಒಂದು ಜೋರಾಗಿ ಚಪ್ಪಾಳೆ, ಅಭಿನಂದನೆಗಳನ್ನು ನೀವೆಲ್ಲ ಶೈನ್ ಎಂಟರ್ಪ್ರೈಸಸ್ ಹಾಗೆ MK ಗ್ರೂಪ್ ಕಡೆಯಿಂದ ನಾವು ಅರ್ಪಿಸಿದ್ದೇವೆ. ಇನ್ನು ಕಾರ್ಯಕ್ರಮವನ್ನು ಮುಂದುವರಿಸೋಕ್ಕಿಂತಲೂ ಮುಂಚೆ ನಮ್ಮ ಜೊತೆ ಅತಿಥಿಗಳಾಗಿದ್ದಾರೆ. ನಾವೆಲ್ಲ ಸಣ್ಣದಿರಬೇಕಾದ್ರೆ ಕನ್ನಡ ಚಿತ್ರರಂಗ ನೋಡಬೇಕಾದ್ರೆ ಇವರು ವಿಲನ್ ಆಗಿದ್ದರು. ಅಲ್ಲಿ ದರ್ಶನ್ ಅವರ ಚಿತ್ರಗಳಲ್ಲಿ ಕೂಡ ನಾವು ಅವರನ್ನು ನೋಡಿದ್ದೇವೆ ವಿಲನ್ ಆಗಿ. ಆದರೆ ಚಿತ್ರರಂಗದಲ್ಲಿ ವಿಲನ್ ಆದರೂ ನಮ್ಮ ತುಳುನಾಡಿಗೆ ಅವರು ಹೀರೋವೇ. ಅವರನ್ನು ಭಾಳ ಪ್ರೀತಿ ನಾನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಸೂರ್ಯ ಅಣ್ಣ ಅವರನ್ನು, ಸೂರ್ಯ ಪೆರಂಪಳ್ಳಿ ಅಂತಲೇ ಬಹಳ ಫೇಮಸ್ ಆಗಿದ್ದಂತಹ ವ್ಯಕ್ತಿತ್ವ. ಕನ್ನಡ ತುಳು ಚಿತ್ರರಂಗದಲ್ಲಿ ಸಾಕಷ್ಟು ಗುರುತಿಸಿಕೊಂಡು, ಎಲ್ಲಕ್ಕಿಂತಲೂ ಹೆಚ್ಚು ಇವರ ತುಳು ಲಿಪಿ ಬಗ್ಗೆ ನನಗೆ ಆಸಕ್ತಿ, ನಾನು ಇಲ್ಲೇ ಒಂದು ಆರ್ಟಿಕಲಲ್ಲಿ ಓದಿದ್ದೆ ಕೂಡ ಹೌದು. ಸೊ ನಮ್ಮ ಕಾರ್ಯಕ್ರಮದ ಬಗ್ಗೆ 1-2 ಅನಿಸಿಕೆಗಳನ್ನು ಸೂರ್ಯಣ್ಣ ದಯವಿಟ್ಟು ನೀವು ನೀಡಬೇಕು ಅನ್ನೋದು ಎಲ್ಲರ ಒಂದು ಕೋರಿಕೆ. ಮಾತೆರೆಗ್ಲ ಸೊಲ್ಮೇಲೆ ನಾನು ಈ ಕಾರ್ಯಕ್ರಮದಲ್ಲಿ ಮಾತಾಡುವಷ್ಟು ದೊಡ್ಡವನಲ್ಲ. ನಿಮಗೆಲ್ಲ ಗೊತ್ತಿದೆ, ನಾವು ಚಿತ್ರರಂಗದವರು ನಮಗೆ ಪೇಪರಲ್ಲಿ ಬರೆದು ಕೊಟ್ಟು ಹೇಳಿದರೆ ಮಾತ್ರ ಹೇಳೋಕ್ಕಾಗೋದು, ಈ ಥರ ಹೇಳೋಕ್ಕಾಗಲ್ಲ. ನಮ್ಮನ್ನು ಕ್ಷಮಿಸಿ. ಇವರು ಸರ್ ನನಗೊಂದು ಕಾಲ್ ಮಾಡಿದರು, ಈ ಥರ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿ. ನಾನು ಏನು ಅಂದ್ಕೊಂಡೆ ಅಂದರೆ ನನಗೊಂದು 2 ಕೊಂಬು ಬಂದಿತ್ತು ಆವಾಗ. ಯಾಕಂದರೆ ನಾನೊಬ್ಬ ಚಿತ್ರರಂಗದವನು, ನನ್ನನ್ನು ಕರೀತಾ ಇದ್ದಾರೆ ಏನೋ ಕತೆ ಅಂತ. ಆಮೇಲೆ ಇವರು ಹೇಳ್ತಾ ಹೋಗ್ತಾ ಗೊತ್ತಾಯಿತು, ಆಹಾ ಸರಿಯಲ್ಲ. ಯಾಕಂದರೆ ಇವರಿಬ್ಬರ ಹೆಸರು ಹೇಳಿದಾಗ ನಿಜವಾಗ್ಲೂ ಸಮಾಜದ ಹೀರೋಗಳು ಇವರು. ಇಲ್ಲಿ ಬಂದ ಮೇಲೆ ನನಗೆ ಅನಿಸ್ತು ಇವರಿಬ್ಬರಲ್ಲ 3 ಜನ ಸಮಾಜದ ಹೀರೋಗಳು ಈಗ ನನ್ನ ಮುಂದೆ ಇದ್ದಾರೆ. ಒಂದು ಶೈನ್ ಎಂಟರ್ಪ್ರೈಸಸ್. ನಿಜ ನಾನು ಹೇಳ್ತೀನಿ, ಒಂದು ನನಗೆ ಗೊತ್ತಿದ್ದ ಮಟ್ಟಿಗೆ ನಾವು ಒಂದು 10 ಜನ 15 ಜನ ಒಟ್ಟಿಗಿದ್ದವ್ರನ್ನ ಸಮಾಲಿಸೋಕ್ಕೆ ಆಗಲ್ಲ. ಅಂಥದ್ರಲ್ಲಿ ಎಷ್ಟು ಜನ ಇದ್ದೀರಾ ನೀವು? ಎಷ್ಟು ಜನ ಇದ್ದು 1700 1600 ಜನನ ಒಟ್ಟು ಕೂಡಿಸಿ ಇಷ್ಟು ದೊಡ್ಡ ಪ್ರೊಸೆಸ್. ಈಗ ಅಣ್ಣವ್ರು ಹೇಳಿದರು, ಇಷ್ಟು ದೊಡ್ಡ ಪ್ರೊಸೆಸ್ ವರ್ಷಾನುಗಟ್ಟಲೆ ನಡೆಯುವಂಥದ್ದು ವ್ಯವಸ್ಥೆನ ಕರ್ಕೊಂಡು ಹೋಗಬೇಕು ಅಂತ ಹೇಳಿದರೆ ಅದು ನಿಜವಾಗ್ಲೂ ಇದು ನೋಡೋಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದು
ಅವರು ಹೇಳಿದರು, ಇದು ದುಡ್ಡು ಮಾಡುವ ವ್ಯವಸ್ಥೆ ಅಂತೂ ಅಲ್ಲವೇ ಅಲ್ಲ, ಇದು ಅವ್ರ ಜೊತೆಗೆ ಇದೊಂದು ಥರದ ಸಮಾಜ ಸೇವೆ. ಇದು ಯಾವ ಥರದ ಸಮಾಜ ಸೇವೆ ಅಂದರೆ, ನಾನು ಕಂಡುಕೊಂಡಾಗ ಇದು ಸಮಾಜ ಸೇವೆ ಹೆಂಗಿದ್ರೆ ಅವ್ರು ಮಾತ್ರ ಅಲ್ಲ ಮಾಡೋದು, ನಮ್ಮವರನ್ನೆಲ್ಲ ಸೇರಿಸ್ಕೊಂಡು ಒಂದು ಸಮಾಜ ಸೇವೆ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ನಾವು ಕೂಡ ಸೇರಿದ್ದೀವಿ ಅವ್ರ ಜೊತೆಗೆ, ನಮ್ಮದು ಕೂಡ ಹಾಕಿದ್ದೀವಿ. ನಾವು ಬರುತ್ತೆ ಹೋಗುತ್ತೆ ಅದು ಸೆಕೆಂಡ್ರಿ, ದುಡ್ಡು ನಾವು ಸಂಪಾದನೆ ಮಾಡೋದು, ಅವ್ನು ಕೊಡೋದು, ಅವ್ನು ಕೊಡುವಾಗ ನಮ್ಗೆ ಬರುತ್ತೆ ಅಷ್ಟೇ. ಅವ್ರು ಹೇಳಿದರು, ಇದು ಸಂಭಾಳಿಸೋಕ್ಕಾಗತ್ತಾ ಅಂತ. ನಿಜವಾಗ್ಲೂ ಸಂಭಾಳಿಸಿದ್ದೀರಾ. ಮತ್ತು ನೋಡಿ, ಚಿಕ್ಕ ಐಟಮ್ ಇದು, ಒಂದು ಮನೆ, ಯಪ್ಪ ಲೈಫು ಇಡೀ ಕಳೆದೋಗತ್ತೆ ಒಂದು ಮನೆ ಮಾಡಬೇಕು ಅಂದರೆ. ಈಗ ಯಾರಿಗೋ ಒಂದು ಮನೆ ಮಾಡಿಕೊಡ್ತಾರಲ್ಲ, ಅದು ಎಲ್ಲರನ್ನು ಸೇರಿಸ್ಕೊಂಡು ಮತ್ತು ಒಂದು ಇಷ್ಟು ಪ್ರೈಸ್. ನಿಜವಾಗ್ಲೂ ಇದು ಎಲ್ಲರೂ ನೀವೆಲ್ಲರೂ ನಾವು ಬಿಡಿ, ನನಗೆ ಅದೃಷ್ಟ ಇಲ್ಲ ಬಿಡಿ, ನಾವು ಹೇಳ್ದಂಗೆ ನನಗೊಂದು 2 ಕೊಂಬಷ್ಟೇ, ಆ ಕೊಂಬನ್ನು ತೆಗೆದುಬಿಟ್ರಿ ಈಗ ಇವರು. ಆ ಥರದ್ದು ಒಂದು ಒಳ್ಳೆಯ ಕಾರ್ಯ ನೀವು ಮಾಡಿದ್ದೀರಾ, ನಿಮಗೆ ದೇವರು ಒಳ್ಳೇದು ಮಾಡಲಿ. ಇನ್ನಷ್ಟು ನಾನು ಇಲ್ಲಿ ಇದ್ರ ಮುಖಾಂತರ ಹೇಳ್ತಾ ಇದ್ದೀನಿ, ಈ 1800 1,00,000 ಜನ ಸೇರಿ ಈ ನೆಕ್ಸ್ಟ್ ಸೇರಬೇಕು ಅಷ್ಟು. ಯಾಕಂದರೆ ಅಷ್ಟು ಜನಕ್ಕೆ ಇದರಿಂದ ಒಳ್ಳೇದಾಗ್ತಾ ಇದೆ. ಆ ಕೆಲಸ ಆಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ನನ್ನ ಕರೆದಿದ್ದೀರಾ, ನನಗೂ ಒಂದು ಇದನ್ನು ನೋಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ನಿಮಗೆಲ್ಲರಿಗೂ ಧನ್ಯವಾದಗಳು. ಅದ್ರ ಜೊತೆಗೆ ನಾನು ಇವರಿಗೆ ಒಂದು ಹೇಳ್ತೀನಿ, ತುಂಬ ಚೆನ್ನಾಗಿ ಮಾತಾಡ್ತಾರೆ ಇವರು, ಒಳ್ಳೆ ನೀವು MC ಕರೆಸಿದ್ದೀರಾ, ಚೆನ್ನಾಗಿ ಮಾತಾಡಿದ್ದೀರಾ, ಒಳ್ಳೆಯ ಕಾರ್ಯಕ್ರಮ. ಧನ್ಯವಾದಗಳು, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸೂರ್ಯಣ್ಣ. ಅವರ ಹೆಸರೇ ಸೂರ್ಯೋದಯ. ಸೂರ್ಯ ಉದಯ ಆದಾಗ ಹೇಗೆ ಸೂರ್ಯನ ಕಿರಣ ಪ್ರಬಲವಾಗಿರ್ತದೆ, ಹಾಗೆ ನಿಮ್ಮ ಚಿತ್ರರಂಗ ಕೂಡ ಬೆಳೀಲಿ ಅನ್ನೋದು ನಮ್ಮೆಲ್ಲರ ಆಸೆ. ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮದಲ್ಲಿ ನೀವು ಬಂದು ಚಂದ ಮಾಡಿಕೊಟ್ಟದ್ದಕ್ಕೆ. ಆ್ಯಂಡ್ ಅವರಿಗೆ ನಾವು ಒಂದು ಪ್ರೀತಿಯ ಮೊಮೆಂಟವನ್ನು ಕೊಡ್ತಿದ್ದೇವೆ. ಫಿರೋಜ್ ಖಾನ್ ಸರ್, ದಯವಿಟ್ಟು ನಮ್ಮ ಒಂದು ಪ್ರೀತಿಯ ದ್ಯೋತಕವನ್ನು ನೀವು ಸ್ವೀಕರಿಸಬೇಕು ಸೂರ್ಯಣ್ಣ. ಆ್ಯಂಡ್ ಆಲ್ಸೋ ಟು ಖಲೀಲ್ ಅಹಮದ್ ಸರ್, ಅವರಿಗೂ ಒಂದು ನಮ್ಮ ಪ್ರೀತಿಯ ಮೊಮೆಂಟು ನೀವು ಕೊಡಬೇಕು. ಮುಜಾಫಿರ್ ಬನ್ನಿ. ಮುಜಾಫಿರ್ ಭಾಳ ಸೈಲೆಂಟ್ ಆದರೆ ತುಂಬ ಕೆಲಸ ಮಾಡಿದ್ದಾರೆ ಇದರ ಹಿಂದೆ. ಎಸ್. ಆ್ಯಂಡ್ ಶಬೀರಣ್ಣನಿಗೂ ಒಂದು ಪ್ಲೀಸ್ ಮೊಮೆಂಟು ಬೈ ಆ ಟೀಮ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅನ್ನೋದು ನಮ್ಮೆಲ್ಲರ ಆಸೆ. ಅದರ ಜೊತೆಗೆ ವಿ ಹ್ಯಾವ್ ವಿತ್ ದಸ್ ಒಬ್ಬರು ಅತಿಥಿಗಳು ನಮ್ಮನ್ನು ಸೇರಿಕೊಂಡಿದ್ದಾರೆ, ಅವರನ್ನು ನಾವು ಗೌರವಿಸಬೇಕಾಗಿದೆ. ಮೊಹಮ್ಮದ್ ಇರ್ಫಾನ್ ಹಾಗೆ ಇಸ್ಮಾಯಿಲ್ ನಮ್ಮ ಜೊತೆ ಇದ್ದಾರೆ. ಅವರು ಫ್ಯೂಚರ್ ಕನ್ಸ್ಟ್ರಕ್ಷನ್ಸ್ ಇದರ ಓನರ್ಸ್. ನಮ್ಮ ಜೊತೆ ಈ ಮನೆಯನ್ನು ಕಟ್ಟಲಿಕ್ಕೆ ಸುಮಾರು ಹೆಲ್ಪ್ ಮಾಡಿದ್ದು ಆ್ಯಂಡ್ ಕಾಂಟ್ರಾಕ್ಟರ್ ಆಗಿದ್ದುಕೊಂಡು ನಮ್ಮನ್ನು ತುಂಬ ಹೆಲ್ಪ್ ಮಾಡಿದ್ದು ಇಸ್ಮಾಯಿಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾವು ಬಹಳ ಪ್ರೀತಿಯಿಂದ ನಾನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಒಂದು ನಮ್ಮ ಕಿರು ಗೌರವವನ್ನು ನೀವು ಸ್ವೀಕರಿಸಬೇಕು ಸರ್. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೀಸನ್ 1 ಆಗಿದೆ, ಆದರೆ ಸೀಸನ್ 2 ಏನಂತ ನಾವು ನೋಡಲೇಬೇಕಾಗಿದೆ. ಅದರ ಒಂದು ಬ್ರೋಷರ್ ಇನಾಗ್ರೇಷನ್ ಉಂಟು. ಐ ರಿಕ್ವೆಸ್ಟ್ ದ ಟೀಮ್, ದಯವಿಟ್ಟು ಎಲ್ಲ ಬ್ರೋಷರ್ಸ್ಗಳನ್ನೆಲ್ಲ ಅತಿಥಿಗಳಿಗೆ ನೀವು ಕೊಡಬೇಕು. ಸೀಸನ್ 1 ಕಂಪ್ಲೀಟ್ ಆಗಲಿಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಮಾತ್ರ ಬಾಕಿ ಇದೆ. ನಿಮ್ಮ ಕನಸಿನ ಮನೆ ಯಾರಿಗೆ ಸಲ್ತದೆ ಅನ್ನೋದನ್ನು ನೋಡಲಿಕ್ಕೆ. ಅದಕ್ಕಿಂತಲೂ ಮುಂಚೆ ಸೀಸನ್ 2 ಇನಾಗ್ರೇಷನ್ ಈ ವೇದಿಕೆಯಲ್ಲಿ ನಾವು ಮಾಡ್ತಿದ್ದೇವೆ. ಐ ರಿಕ್ವೆಸ್ಟ್ ಆಲ್ ದ ಗೆಸ್ಟ್ ಆನ್ ದ ಫ್ಲೋರ್, ದಯವಿಟ್ಟು ಎಲ್ಲರೂ ಸಹ ಇನ್ವಿಟೇಷನ್ಸನ್ನು ತಗೊಳ್ಬೇಕು ಆಫ್ ದ ಸೀಸನ್ 2. 2 ವಿಶೇಷ ಎಂತಂದರೆ, ಇದು 18 ತಿಂಗಳ ಸೀಸನ್ ಇತ್ತು, ಅದು 20 ತಿಂಗಳ ಸೀಸನ್ ಆಗ್ತದೆ. ಸೀಸನ್ 1ರಲ್ಲಿ ಒಂದೇ ಮನೆ ಇದ್ದದ್ದು, ಸೀಸನ್ 2ರಲ್ಲಿ 2 ಮನೆಯನ್ನು ನೀಡ್ತಾ ಇದ್ದಾರೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್. ಆ್ಯಂಡ್ ಸೀಸನ್ 1ರಲ್ಲಿ ಎಲ್ಲ ಒಂದೊಂದೇ ಗಾಡಿಗಳಿದ್ದದ್ದು, ಆದರೆ ಈ ಸೀಸನ್ 2ರಲ್ಲಿ ಎಲ್ಲ 2 3 ಗಾಡಿಗಳಾಗಿವೆ. ಸೊ ಹಾಗಾಗಿ ಈ ಭರ್ಜರಿ ಅದ್ಭುತವಾದಂಥ ಸೀಸನ್ ಜೂನ್ 15ಕ್ಕೆ ಮೊದಲ ಡ್ರಾ ನಡೀತಾ ಇದೆ. ಆನ್ ಜೂನ್ 15th of 24. ಆಗಲೇ ಹೇಳಿದಾಗೆ ಒಂದಲ್ಲ 2 ಮನೆಯನ್ನು ಮುಂದಿನ ಸೀಸನ್ಗೆ ಕೊಡ್ತಾ ಇದ್ದಾರೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರದಿಂದ ಮೊದಲ ಸೀಸನ್ ಇಷ್ಟು ಭರ್ಜರಿಯಾಗಿ ಅದ್ಭುತವಾಗಿ ನಡೆದಿದೆ. ಸೀಸನ್ 2 ಕೂಡ ಅಷ್ಟೇ ಅದ್ಭುತವಾಗಿ ಆಗಬೇಕು, ಅದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೇ ಇರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಐ ರಿಕ್ವೆಸ್ಟ್ ಆಲ್ ದ ಡಿಗ್ನಿಟರೀಸ್, ಥ್ಯಾಂಕ್ ಯು ಸೋ ಮಚ್. ಈ ಸೀಸನ್ 2 ಶುಭಾರಂಭಕ್ಕೆ ನಿಮಗೆ ಎಲ್ಲ ಹೃದಯ ತುಂಬಿದ ಧನ್ಯವಾದಗಳು. ಆ್ಯಂಡ್
ಅದಕ್ಕಿಂತಲೂ ಮುಂಚೆ ನಮ್ಮ ಪ್ರೀತಿಯ ಫಿರೋಜ್ ಖಾನ್ ಸರ್ ಅವರ ಒಂದೆರಡು ಮಾತುಗಳು ಖಂಡಿತವಾಗಿ ಎಲ್ಲ ಒಂದು ಸಲ ಕೇಳಬೇಕು. ಹಲೋ, ಹಾಯ್ ಎವ್ರಿ ಒನ್. ಶೈನ್ ಎಂಟರ್ಪ್ರೈಸಸ್ನ ಶೈನ್ ಫ್ಯಾಮಿಲಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಸ್ವಾಗತವನ್ನು ಬಯಸುತ್ತಾ, ಈ ಒಂದು ಸ್ಕೀಮ್ ಏನಿದೆ ನಮ್ಮೊಂದಿಗೆ ನೀವೆಲ್ಲರೂ ಸಹಕರಿಸಿದ್ದೀರಾ. ಇನ್ನು ಮುಂದೆ ನಿಮ್ಮ ಸಹಕಾರವನ್ನು ನೋಡ್ತಿದ್ದೆವು. ನಮ್ಮ ಈ ಕನಸಿನ ಮನೆ ಕೂಡ ರೆಡಿಯಾಗಿದೆ. ಅದೀಗ ಕೆಲವೇ ಕ್ಷಣಗಳಲ್ಲಿ ಸೂರ್ಯ ಸರ್ ಅವರು ಇನಾಗ್ರೇಟ್ ಮಾಡಲಿಕ್ಕೆ ಲೈಟಿಂಗ್ ತೆಗಿಲಿಕ್ಕಿದ್ದಾರೆ. ಅದನ್ನು ಈ ಸೆಕೆಂಡ್ ಸೀಸನಲ್ಲಿ ನಮಗೆ ಇನ್ನಷ್ಟು ನಿಮಗೆ 2 ಮನೆಯನ್ನು ನಾವು ಕೊಡ್ತಿದ್ದೇವೆ. ಇದರ ಒಂದು ಹೊಸ ವೀಡಿಯೋವನ್ನು ನಾವು ಆಕಾಶ್ ಅವರ ಮೂಲಕ ನಿಮಗೆ ತಿಳಿಸ್ತೇವೆ. ಮತ್ತು ನಿಮಗೆ ಈ ಮನೆ ಸಿಗದವರಿಗೆ ಲಾಸ್ಟ್ 4 ಪ್ರೈಸ್ ಇದೆ. ಅದರ ಸಹ ಡೀಟೇಲ್ ಕೂಡ ನಿಮಗೆ ನಾವು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೇವೆ, ನಿಮಗೆ ಪರ್ಸ್ನಲ್ಸು ಕಳಿಸ್ತೇವೆ. ನಿಮ್ಮ ಆಯ್ಕೆಯನ್ನು ನಮಗೆ ಹೇಳಬೇಕು. ಅದೇ ರೀತಿ ಇಲ್ಲಿ ಸೇರಿದಂತಹ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೀಸನ್ 2 ಇನ್ನೇನು ಸ್ವಲ್ಪ ದಿನದಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ಜೂನ್ 15ಕ್ಕೆ ಮೊದಲ ಡ್ರಾ ನಡೀತಿದೆ ಸೀಸನ್ 2 ಇದ್ದು. ದಯವಿಟ್ಟು ನೀವೆಲ್ಲ ಭಾಗವಹಿಸಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಸೆ. ಯಾಕಂದರೆ ಈ ಮೊದಲ ಸೀಸನನ್ನು ಸಕ್ಸಸ್ ಮಾಡಿದ ನೀವು 2ನೇ ಸೀಸನ್ಗೂ ಅಷ್ಟೇ ಪ್ರೋತ್ಸಾಹಿಸ್ತೀರಿ ಅನ್ನೋದು ನಮ್ಮ ತಂಡದ ಎಲ್ಲರ ಒಂದು ಕೋರಿಕೆ. ಸೊ ಐ ರಿಕ್ವೆಸ್ಟ್ ಆ ಟೀಮ್ ಈ 15 ಸರ್ಪ್ರೈಸ್ ಬಹುಮಾನಗಳು ಪ್ಲಸ್ 5 ರಿಂಗ್ ಪಡೆದವರ ಕೂಪನ್ ನಂಬರನ್ನು ಕೂಡ ಅದೃಷ್ಟದ ಬಾಕ್ಸಿಗೆ ಹಾಕಬೇಕು. ಮನೆಯನ್ನು ಕೂಡ ಅವ್ರು ಗೆಲ್ಲಬಹುದು. ಇನ್ನೊಮ್ಮೆ ಅವಕಾಶ ಅವರಿಗೆ ಉಂಟು. ಸೊ ಒಂದು ಬಹುಮಾನಕ್ಕೆ ಅಲ್ಲೇ ನಿಲ್ಲುವುದಿಲ್ಲ ನಾವು, ಇನ್ನೊಂದು ಮನೆ ಅವರಿಗೆ ಬಂತು. ಸೊ ಅದೃಷ್ಟ ಯಾರಿಗೆ ಎಲ್ಲಿ ಹೇಗೆ ಒಲಿತಿದೆ ಅನ್ನೋದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಆ ಅದೃಷ್ಟದ ಬಾಕ್ಸನ್ನು ಮತ್ತೊಮ್ಮೆ ಶಫಲ್ ಮಾಡಿಬಿಡಿ ಸರ್. ಒಂದ್ಸಲ ಶಫಲ್ ಮಾಡಿಬಿಡಿ ಮತ್ತೊಮ್ಮೆ. ಎಸ್, ಲೆಟ್ಸ್ ಗೋ. ಸೊ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇದರ 18ನೇ ತಿಂಗಳಿನ ಕೊನೆಯ ಡ್ರಾ ವಿನ್ ಯುವರ್ ಡ್ರೀಮ್ ಹೌಸ್, ನಿಮ್ಮ ಕನಸಿನ ಮನೆಯನ್ನು ಪಡ್ಕೊಳ್ಳುವಂತಹ ಸುವರ್ಣ ಅವಕಾಶ. ಸೊ ಈ ಅದೃಷ್ಟ ಯಾರಿಗೆ ಒಲಿತದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಸರ್. ಒಂದ್ಸಲ ವಾಚ್ ತೆಗೆದು ಬಿಡಿ. ಎಂಟಿ ಹ್ಯಾಂಡ್ ಸೂರ್ಯ ಅಣ್ಣ ಅವರದು ಎಂಟಿ ಹ್ಯಾಂಡ್, ಅವರಲ್ಲಿ ಯಾವುದೇ ಕೂಪನ್ಗಳಿಲ್ಲ. ದಯವಿಟ್ಟು ಒಂದ್ಸಲ ಅದನ್ನು ತೋರಿಸಿಬಿಡಿ ನಮಗೆ. ಎಸ್, ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, MK ಗ್ರೂಪ್ ಶೈನ್ ಎಂಟರ್ಪ್ರೈಸಸ್ ಇದರ 18ನೇ ಕೊನೆಯ ಡ್ರಾದ ಸೀಸನ್ 1ರ ಅದೃಷ್ಟದ ಮನೆಯನ್ನು ಪಡೆದಿರುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ನನ್ನ ದೇವರಲ್ಲಿ ನನ್ನ ಪ್ರಾರ್ಥನೆ, ಯಾರಿಗೆ ಇದು ಅಗತ್ಯ ಇದೆಯೋ ಅಂಥವರಿಗೆ ಹೋಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. 100% ಸರ್. ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಈ ಮನೆ ತಲುಪಲಿ ಅನ್ನೋದು ನಮ್ಮೆಲ್ಲರ ಆಸೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಕೊನೆಯ ಅದೃಷ್ಟಶಾಲಿಯ ಕೂಪನ್ ನಂಬರ್ ಈಸ್ 1167 1167. ಎಸ್, ಮುಸ್ಕಾನ್ ಪಂಚಗಂಗಾವಳಿಯ ತಟದ ಕುಂದಾಪುರಕ್ಕೆ ನಮ್ಮ ಡ್ರೀಮ್ ಹೌಸ್ ಹೋಗಿದೆ. ಆ್ಯಂಡ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಟು ಮುಸ್ಕಾನ್. ಅವರಿಗೊಂದು ಕರೆ ಮಾಡುವ ಪ್ರಯತ್ನವನ್ನು ಮಾಡುವಲ್ಲ. ಎಸ್, ಅವರ ರಿಯಾಕ್ಷನ್ಸ್ ಒಂದ್ಸಲ ತಗೊಳ್ಳುವ. ಕುಂದಾಪುರಕ್ಕೆ ನಮ್ಮ ಕನಸಿನ ಮನೆ ಹೋಗಿದೆ. ಆದರೆ ನಮ್ಮ ಕನಸಿನ ಮನೆ ಇರುವುದು ಕಾಪು ಅಲ್ಲಿ. ಸೊ ಹಾಗಾಗಿ ಎಸ್, ಈ ಕೂಪನ್ ಒಂದ್ಸಲ ಪ್ಲೀಸ್ ಝೂಮ್ ಮಾಡಿಬಿಡಿ. 1167 ದಯವಿಟ್ಟು ಇದೊಂದು ಕ್ಲಾರಿಫಿಕೇಶನ್ ಅಷ್ಟೇ. 1167. ಥ್ಯಾಂಕ್ ಯು ಸೋ ಮಚ್. ಯಾ,
ಚೆಕ್. ಎಸ್ 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 ಎಸ್. ಹಲೋ 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 ಕೇಳಿಸ್ತಾ ಇದೆಯಾ? ಹಲೋ ಹಲೋ ಕೇಳಿಸ್ತಾ ಇದೆಯಾ? ಚೆಕ್ ದಿಸ್. ಹಲೋ, ಮುಸ್ಕಾನ್ ಅಲ್ವಾ? ಮುಸ್ಕಾನ್ ಅಲ್ಲ, ಅವ್ರ ಮಾವ. ಅವರ ಮಾವ ಮಾತಾಡೋದು. ಓಕೆ. ಮುಸ್ಕಾನ್ ಎಲ್ಲಿದ್ದಾರೆ ಆ್ಯಕ್ಚುಲಿ? ಮುಸ್ಕಾನ್ ಮನೆಯಲ್ಲಿದ್ದಾರೆ ಸರ್. ಓಕೆ, ಅವರದೊಂದು ನಂಬರ್ ಕಳಿಸ್ಬೋದಾ? ಅವರು ನಂಬರ್ ಇದೆ, ಕೊಡಿ ಸರ್. ಯಾವುದು ಕೊಡಬೇಕು? ನಿಮಗೆ ನಂಬರ್ ಬೇಕಾ? ಹೌದು, ನಂಬರ್ ಬೇಕಿತ್ತು. ಒಂದು ನಿಮಿಷ. ಛೇ, ಅಲ್ಲಿ ಕಾರ್ಯಕ್ರಮದಲ್ಲಿ ಈ ದೊಡ್ಡ ಬಹುಮಾನವನ್ನು ಗೆದ್ದಂಥವರ ರಿಯಾಕ್ಷನ್ ತಗೊಳ್ತೇವೆ. ಹಲೋ, ಹಾಂ, ಮುಸ್ಕಾನ್ ಅಲ್ವಾ? ಅಲ್ಲ, ಓಕೆ. ಸೊ ಇದು ಏನು, ನಾವು ಯಾವುದಕ್ಕೆ ಫೋನ್ ಮಾಡಿರ್ಬೋದು ಅಂತ ಅನ್ನಿಸ್ತದೆ ನಿಮಗೆ? MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಕಾಲ್ ಮಾಡ್ತಾ ಇರೋದು. ಹೌದೌದು, ಗೊತ್ತಾಯ್ತು. ಹಾಂ, ಅದು ಯಾವುದಕ್ಕೆ ಕಾಲ್ ಮಾಡಿರ್ಬೋದು ಒಂದು ಅಂದಾಜು? ಅಂದಾಜು ನಿಮ್ಗೆ ಯಾವ, ನಿಮ್ಗೆ ರಿಂಗ್ ಬೇಕಾ? ಹಾಂ ಹಾಂ, ನಿಮ್ಗೆ ರಿಂಗ್ ಬೇಕಾ ಅಥವಾ ಬ್ರಾಸ್ಲೆಟ್ ಬೇಕಾ? ಅಲ್ಲ, ನಿಮಗೆ ರಿಂಗ್ ಬೇಕಾ ಬ್ರೆಸ್ಲೈಟ್ ಬೇಕಾ ಅಂತ ಕೇಳಲಿಕ್ಕೆ ಕಾಲ್ ಮಾಡಿದಲ್ಲ. ಕಟ್ಟಿದ್ರೆ ಅಂತ ಕೇಳಿಕ್ಕೆ ಫೋನ್ ಮಾಡಿದ್ದೆ. ಕಟ್ಟಿದ್ದೀವಿ ಸರ್, ನಾವು 20 ಸಾವಿರಕ್ಕೆ ಹೊರಗೆ ಹಾಕಿದ್ದೇವೆ. ಅಲ್ಲ, ದುಡ್ಡು ಕಟ್ಟಿದ್ರ ಅಂತ ಕೇಳಲಿಕ್ಕೂ ಫೋನ್ ಮಾಡಿದಲ್ಲ ನಿಮಗೆ. ನಾವು ಡ್ರಾ ಮಾಡ್ತಾ ಇದೀವಿ ಅಂತ ಹೇಳಿ ಫೋನ್ ಮಾಡಿದ್ರೆ, ಆರ್ತಿ ಆಯ್ತು ನಿಮ್ಗೆ ಎಂತ ಬರ್ಲಿಲ್ಲ ಅಂತ ಹೇಳಿಕ್ಕೆ ಫೋನ್ ಮಾಡಿದ್ರೆ, ಪರವಾಗಿಲ್ಲ ಸರ್, ನೀವು ಅದರಲ್ಲಿ ಅಮೌಂಟ್ ಅಲ್ಲಿ ಎಂತ ಕೊಡ್ತೀರಾ ಅದು ಕೊಡಿ ಸಾಕು ಸರ್. ಅಲ್ಲ, ಎಲ್ಲ ನೀವೇ ಹೇಳಿದ್ರೆ ನಾವೆಂತ ಹೇಳೋದು ಈಗ ಹೇಳಿ? ಅಲ್ಲ, ನಾನು 18 ತಿಂಗಳಲ್ಲಿ ಕಟ್ಟಿದ್ದೇನೆ, ನನಗೆ ನಂಬಿಕೆ ಇದೆ. ಯಾಕಂತ ಹೇಳಿದ್ರೆ ನಮ್ಮನ್ನ ಹಾಗೆ ಕಳಿಸಿದ್ದಿಲ್ಲ. ಯಾಕಂತ ನನ್ನ ಮಗಳ ಮದ್ವೆ ಇದೆಯಾ ನೆಕ್ಸ್ಟ್ ಮಂತ್ ಅಲ್ಲಿ 16ಕ್ಕೆ. ಓ ಮೇಡಮ್, 16 ತಾರೀಕಿಗೆ ನನ್ನ ಮಗಳ ಅಲ್ಲ ಮದ್ವೆ ಮೇಡಮ್, ಇದೆ. ಒಂದು ನಿಮಿಷ. ನಿಮ್ಮ ನಂಬಿಕೆ ನಿಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ನೀವು ಗೆದ್ದಿದ್ದೀರಿ ಡ್ರೀಮ್ ಹೌಸ್, ನಿಮಗೆ ಮನೆ ಸಿಕ್ಕಿದೆ ಮೇಡಮ್. ಒಂದ್ಸರಿ ಹೇಳಿ ಸರ್, ಪ್ಲೀಸ್ ಸರ್. ಹೇಳಿ ಸರ್. ನೀವು MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇದ್ರೆ 18ನೇ ಡ್ರಾದ ನಿಮ್ಮ ಡ್ರೀಮ್ ಹೌಸನ್ನು ನೀವು ಗೆದ್ದಿದ್ದೀರಿ ಮೇಡಮ್. ಕಂಗ್ರ್ಯಾಚುಲೇಷನ್ ನಿಮಗೆ ಬೈ ಹೋಲ್ ಟೀಮ್. ಆ್ಯಂಡ್ ಟೆಲ್ ಮಿ ಮೇಡಮ್, ಎಷ್ಟು ಖುಷಿ ಆಯಿತು ನಿಮಗೆ? ಸರ್ ಇನ್ನೊಂದ್ಸರಿ ನಾ ಇರುವ ಶೈನ್ ನೆಕ್ಸ್ಟ್ ಆಗುವ ಶೈನಲ್ಲೂ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನೀವು ಆಗಲೇ ಎಂಥದ್ದು ಹೇಳಿದ್ರಿ, ನಾನು ಈಗ 15 ಡ್ರಾ ಎಂಥದೋ ಆಗ್ತಾಯಿತ್ತು, ನಾನು ಇನ್ನೂ ನಂಬಿಕೆಯಲ್ಲಿದ್ದೇನೆ, ಕಾಯ್ತಾ ಇದ್ದೇನೆ ಅಂತ. ನಿಮಗೆ ನಿಮ್ಮ ಕನಸಿನ ಮನೆ ಸಿಗ್ತದೆ ಅಂತ ನೀವು ಎಣಿಸಿದ್ರಾ? ಇಲ್ಲ ಸರ್, ಖಂಡಿತ ಇಲ್ಲ ಸರ್. ನನಗೆ ಏನಾದ್ರೂ ಸಿಗ್ತದೆ ಅಂತ ಅನ್ಕೊಂಡಿದ್ದೆ, ಬಟ್ ಮನೆ ಸಿಗ್ತದೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ನನಗೆ ಮನೆ ಸಿಕ್ಕಿದ್ದು ತುಂಬಾ ಖುಷಿ ಆಗಿದೆ. ಯಾಕಂತ ಹೇಳಿದ್ರೆ ನನ್ನ ಮಗಳ ಮದುವೆಗೆ ಮನೆ ಬಗ್ಗೆ ನಾನು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದೆ ಸರ್. ಆದ್ರೆ ಮನೆ ಸಿಕ್ಕಿತ್ತಲ್ಲ, ಈಗ ನನ್ಗೆ ಆಗ್ತಿರೋ ಖುಷಿಯಲ್ಲಿ ನಿಜವಾಗ್ಲೂ ನಾನು ಅಲ್ಲನಿಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಸ್, ಹಾಗೆ ಸೀಸನ್ 2 ಕೂಡ ಪ್ರಾರಂಭ ಆಗಿದೆ, ಮತ್ತೆ ಇನ್ನೊಂದೆರಡು ಮನೆ ಸಿಗ್ಲಿ ನಿಮಗೆ. ನಮ್ಮ ಮನೆ ಸಿಕ್ಕಿದ್ರೆ ಪರವಾಗಿಲ್ಲ ಸರ್. ಸೀಸನ್ 2ಕ್ಕೆ ನಾನು ಕಂಟಿನ್ಯೂ ಆಗಿ ರೆಗ್ಯುಲರ್ ಆಗಿ ಸೇರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಕಂಗ್ರ್ಯಾಚುಲೇಷನ್ಸ್.
ಅವ್ರು ಹೇಳಿದ್ದೊಂದು ಮಾತು ಈಗ ಸಹ ನೆನಪಾಗ್ತಾ ಉಂಟು ನನಗೆ. ನನ್ನ ಮಗಳದ್ದು ಮದುವೆ ಉಂಟು, ಅದಕ್ಕೆ ಸ್ವಲ್ಪ ದುಡ್ಡಿಲ್ಲ ನನ್ನ ಹತ್ರ, ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು ಅಂತ. ಅವರಿಗೆ ಮನೆ ಸಹ ಇಲ್ಲ ಅಂತ ಹೇಳಿದರು. ಸೊ ಅಂಥದ್ರಲ್ಲಿ ಒಂದು ಮನೆ ಅವರಿಗೆ ಸಿಕ್ಕಿದೆ. ಒಂದು ದೊಡ್ಡ ಚಪ್ಪಾಳೆ ನೀವೆಲ್ಲ ಕೊಡಬೇಕು. ಬಹುಶಃ ಸಕ್ಸಸ್ ಅಂತ ಹೇಳೋದು ಇದಕ್ಕೆ ಅಂತ ಕಾಣ್ತದೆ. ಈ ಸೀಸನ್ ಸಕ್ಸಸ್ಫುಲ್ಲಿ ಆಗಿದೆ. ಆ್ಯಂಡ್ ಅದಕ್ಕೆ ಸೂರ್ಯಣ್ಣ ಅವರಿಗೆ ಒಂದು ಜೋರಾಗಿ ಚಪ್ಪಾಳೆ. ಅವರ ಅದೃಷ್ಟದ ಕೈಯಿಂದ ಇದು ಬಂದದ್ದು. ಇವತ್ತು ಸೂರ್ಯಣ್ಣನಿಗೆ ಒಂದು ಗಾಢ ನಿದ್ದೆ ಬರ್ತದೆ ಒಳ್ಳೆ, ನನ್ನ ಕೈಯಿಂದ ಒಂದು ಮನೆ ಆಯ್ತಲ್ಲ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಸರ್, ನಿಮ್ಮ ಅದೃಷ್ಟದ ಕೈಯಿಂದ ಒಂದು ಮನೆ ಆಗುವ ಹಾಗೆ ಆಯಿತು. ಸೊ ಮನೆಯ ವಿಡಿಯೋಗಳು ಖಂಡಿತವಾಗಿ ಇದೆ, ಅದನ್ನು ನಾವು ಆದಷ್ಟು ಬೇಗ ಗ್ರೂಪಲ್ಲಿ ಕೂಡ ಹಾಕುವಂಥ ಪ್ರಯತ್ನವನ್ನು ಮಾಡ್ತೇವೆ. ಮೊದಲನೇದಾಗಿ ಈ ಸೀಸನ್ಗೆ ದುಡಿದಂತಹ ಪ್ರತಿಯೊಬ್ಬರಿಗೆ, ಇಲ್ಲಿರುವಂತಹ ಪ್ರತಿಯೊಬ್ಬರಿಗೆ ನೀವೆಲ್ಲ ಒಂದು ಜೋರಾದ ಚಪ್ಪಾಳೆ ಕೊಡಬೇಕು. ಅವರೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಈ ಸೀಸನ್ನಿಗೋಸ್ಕರ. ನಾನು ಇಲ್ಲಿ ಬಂದು ಅರ್ಧ ಗಂಟೆ ಮಾತಾಡಿ ಹೋಗ್ತೇನೆ, ಆದರೆ ಅದರ ಹಿಂದೆ ಕೆಲಸ ಮಾಡುವವರು ಇಷ್ಟು ಜನ ಇದ್ದಾರೆ. ಅವರಿಗೆಲ್ಲ ನಾವು ಹೃದಯ ತುಂಬಿದ ಧನ್ಯವಾದಗಳನ್ನು MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಅರ್ಪಿಸ್ತಾ ಇದ್ದೇವೆ. ಈ ಎಲ್ಲ ತಂಡವನ್ನು ಮುನ್ನಡೆಸಿದ್ದು ಫಿರೋಜ್ ಖಾನ್ ಸರ್, ಮುಜಾಫಿರ್ ಅಹಮದ್ ಸರ್ ಆ್ಯಂಡ್ ಆಲ್ಸೋ ಮನ್ಸೂರ್ ಸರ್. ಅವರಿಗೆಲ್ಲ ಒಂದು ಜೋರಾಗಿ ನೀವೆಲ್ಲ ಚಪ್ಪಾಳೆ ಕೊಡಬೇಕು. ಬಹಳ ಸುಂದರವಂಥ ಯೋಜನೆ. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಡಿಗ್ನಿಟರೀಸ್ ಆನ್ ದ ಫ್ಲೋರ್. ದಯವಿಟ್ಟು ನೀವೆಲ್ಲ ನಿಮ್ಮ ಸಮಯ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೀರಿ. ಸೊ ನಿಮಗೆಲ್ಲ ಹೃದಯ ತುಂಬಿದ ಧನ್ಯವಾದಗಳನ್ನು MK ಗ್ರೂಪ್ ಆಗಿ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ನಾವು ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಾಡಿ. ಹಾಗೆ ಸ್ಪಂದನ ವಾಹಿನಿಯವರಿಗೆ ನಾವು ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಈ ಸುಂದರವಾದಂತಹ ಟೆಲಿಕಾಸ್ಟ್ಗಾಗಿ 18 ತಿಂಗಳ ಕಾಲ ಟೆಲಿಕಾಸ್ಟ್ ಅವರು ನಮಗೋಸ್ಕರ ಮಾಡಿದ್ದಾರೆ. ಆ್ಯಂಡ್ ಸೀಸನ್ 2 ಬರ್ತಾ ಇದೆ ಬೈ ಜೂನ್ 15th. ಮೊದಲ ಡ್ರಾ ನಡೀತಿದೆ ಸೀಸನ್ 2 ಇದ್ದು. ಸೀಸನ್ 1ದಲ್ಲಿ ಭಾಗವಹಿಸಿದವರಿಗೆಲ್ಲರಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಸೀಸನ್ 2 ಅಲ್ಲಿ ಎಲ್ಲ ಸಿಗುವ ಅಲ್ಲಿವರೆಗೆ ಎಲ್ಲ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಆಕಾಶ್ ಹೆಬ್ಬಾರ್ ಆ್ಯಂಡ್ MK ಗ್ರೂಪ್ ಆ್ಯಂಡ್ ಶೈನ್ ಎಂಟರ್ಪ್ರೈಸಸ್ ಆ್ಯಂಡ್ ದ ಹೋಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್.